Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. Thanks, Mataji. Hare Krishna, Mataji. Hare Krishna. Hare Krishna. Hare Krishna, Prabhu. Hare Krishna. Hare Krishna, Prabhu. Hare Krishna, Prabhu. Hare Krishna, Prabhu. Hare Krishna, Prabhu. Hare Krishna, Hare Krishna. Om Namo Bhagavate Vasudevaya. 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 Om Namo Narayana Namaskritya Naranchaiva Narottamam Divim Saraswati Vyasam Jayam Udirayet Nashta Prayeshu Abhadreshu Nityam Bhagavata Sevaya Bhagavati Uttama Shloke Bhakti Bhavati Naishtiki. So Srimad Bhagavata Skanda 1 ಅಧ್ಯಾಯ 3 ಶ್ಲೋಕ 21. ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೆ ವೇದತರೋ ಶಾಖಾ ದೃಷ್ಟ್ವಾ ಪುಂಸೋ ಅಲ್ಪಮೇಧಸಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯ ಹರೇ ಕೃಷ್ಣ. ಸುನೀತಾ ಮಾತಾಜಿ ಪ್ರಭುಜಿ ಸ್ಕ್ರೀನ್ ಬರ್ತಾ ಇಲ್ಲ. ಸ್ಕ್ರೀನ್ ಹಾಕ್ತೀನಿ. ಸ್ಕ್ರೀನ್ ಹಾಕಿಲ್ಲ, ನಾನು ಹಾಕ್ತೀನಿ. 21 ಅನುವಾದ ಭಾವಾರ್ಥ 2 ಓದಿ ಮಾತಾಜಿ. ಧ್ರುವಲ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ತನ್ನ 17ನೆಯ ಅವತಾರದಲ್ಲಿ ಭಗವಂತನು ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಾಗಿ ಹುಟ್ಟಿದನು. ವ್ಯಾಸದೇವರು ಜನರು ಸಾಮಾನ್ಯವಾಗಿ ಅಲ್ಪಜ್ಞರು ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದೇ ವೇದವನ್ನು ಅನೇಕ ಶಾಖೆ ಉಪಶಾಖೆಗಳಾಗಿ ವಿಂಗಡಿಸಿದರು. ಮೂಲದಲ್ಲಿ ವೇದವು ಒಂದೇ ಆಗಿದೆ. ಶ್ರೀಲ ವೇದವ್ಯಾಸರು ಈ ಮೂಲ ವೇದವನ್ನು ಸಾಮ, ಯಜುರ್, ಋಕ್, ಅಥರ್ವ ಎಂಬುದಾಗಿ 4 ಭಾಗಗಳಾಗಿ ವಿಂಗಡಿಸಿದರು. ಮತ್ತೆ ಅವುಗಳನ್ನು ಪುರಾಣ, ಮಹಾಭಾರತಗಳೆಂಬ ವಿವಿಧ ಶಾಖೆಗಳಲ್ಲಿ ವಿವರಿಸಿದರು. ವೇದದ ಭಾಷೆಯಾಗಲಿ ವಸ್ತು ವಿಷಯವಾಗಲಿ ಸಾಮಾನ್ಯರಿಗೆ ಅರ್ಥವಾಗುವುದು ಕಷ್ಟ ಸಾಧ್ಯ. ಶ್ರೇಷ್ಠ ವಿದ್ವಾಂಸರಿಗೆ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಬ್ರಾಹ್ಮಣರಿಗೆ ಮಾತ್ರ ಅರ್ಥವಾಗುತ್ತದೆ. ಆದರೆ ಪ್ರಸ್ತುತ ಕಲಿಯುಗವಾದರೂ ಅಜ್ಞಾನಿಗಳಿಂದ ತುಂಬಿದೆ. ಬ್ರಾಹ್ಮಣ ತಂದೆಯಿಂದ ಜನಿಸಿದವರು ಕೂಡ ಪ್ರಸ್ತುತ ಯುಗದಲ್ಲಿ ಶೂದ್ರ ಅಥವಾ ಸ್ತ್ರೀಯರಿಂದ ಎಷ್ಟು ಮಾತ್ರಕ್ಕೂ ಉತ್ತಮರೇನಲ್ಲ. ದ್ವಿಜರೆಂದು ಕರೆಯಲಾಗುವ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಸಂಸ್ಕಾರಗಳು ಎಂದು ಕರೆಯಲಾಗುವ ಶುದ್ಧಿ ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತದೆ. ಆದರೆ ಆಧುನಿಕ ಯುಗದ ದುಷ್ಟ ಪ್ರಭಾವದಿಂದಾಗಿ ಬ್ರಾಹ್ಮಣ ಮತ್ತು ಇತರ ಮೇಲುವರ್ಗವೆನಿಸಿಕೊಂಡ ಕುಟುಂಬಗಳಲ್ಲಿ ಜನಿಸಿದವರು ಕೂಡ ಸಾಂಸ್ಕೃತಿಕವಾಗಿ ಎತ್ತರದ ಮಟ್ಟವನ್ನು ಸಾಧಿಸಿರುವುದಿಲ್ಲ.
ಅಂತಹವರನ್ನು ದ್ವಿಜಬಂಧುಗಳೆಂದು ಅಥವಾ ದ್ವಿಜ ಕುಟುಂಬದ ಸದಸ್ಯರು ಎಂದು ಮತ್ತು ಬಂಧುಗಳೆಂದು ಮಾತ್ರ ಹೇಳಬಹುದು. ಈ ದ್ವಿಜಬಂಧುಗಳನ್ನು ಶೂದ್ರ ಮತ್ತು ಸ್ತ್ರೀಯರೊಂದಿಗೆ ವರ್ಗೀಕರಿಸಲಾಗುತ್ತದೆ. ಶ್ರೀಲ ವೇದವ್ಯಾಸರು ವೇದಗಳನ್ನು ಶಾಖೋಪಶಾಖೆಯಾಗಿ ವಿಂಗಡಿಸಿದ್ದು ಇಂತಹ ಅಲ್ಪಜ್ಞಾನಿಗಳ ಉಪಯೋಗಕ್ಕಾಗಿಯೇ. ಈ ಅಲ್ಪಜ್ಞಾನಿಗಳ ವರ್ಗವು ದ್ವಿಜಬಂಧುಗಳು, ಸ್ತ್ರೀಯರು ಮತ್ತು ಶೂದ್ರರನ್ನು ಒಳಗೊಳ್ಳುತ್ತದೆ. ಸೊ ಮತ್ತೆ ಈ 4-5ನೇ ಅಧ್ಯಾಯದಲ್ಲಿ ನೋಡೋಣ. ನಾರದ ಮುನಿಗಳು ಉಪದೇಶ ಮಾಡೋದು ವೇದವ್ಯಾಸರಿಗೆ. ನರದೇವತ್ವಂ ಆಪನ್ನಃ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣಿ ಅತಃ ಪರಂ. ಓದಿ ಮಾತಾಡಿ. ತನ್ನ 18ನೇ ಅವತಾರದಲ್ಲಿ ಭಗವಂತನು ಶ್ರೀರಾಮನಾಗಿ ಕಾಣಿಸಿಕೊಂಡನು. ದೇವತೆಗಳಿಗೆ ಕೆಲವು ಪ್ರಿಯವಾದ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ಅತಿಮಾನುಷ ಶಕ್ತಿಯನ್ನು ಪ್ರದರ್ಶಿಸಿ ಹಿಂದೂ ಮಹಾಸಾಗರವನ್ನು ನಿಯಂತ್ರಿಸಿದನು ಮತ್ತು ಆ ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರರಾಜನಾದ ರಾವಣನನ್ನು ಸಂಹಾರ ಮಾಡಿದನು. ಭಾವಾರ್ಥ: ದೇವೋತ್ತಮ ಪುರುಷನಾದ ಶ್ರೀರಾಮನು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಅವತರಿಸಿದನು. ದೇವತೆಗಳಿಗೆ, ಅಂದರೆ ವಿಶ್ವದ ನೀತಿಯನ್ನು ಪರಿಪಾಲಿಸುವ ನಿರ್ವಾಹಕ ವ್ಯಕ್ತಿಗಳಿಗೆ ಸಂತೋಷದಾಯಕವಾದ ಕೆಲವು ಕಾರ್ಯಗಳನ್ನು ಮಾಡಬೇಕೆಂಬುದು ರಾಮಾವತಾರದ ಉದ್ದೇಶವಾಗಿತ್ತು. ಕೆಲವು ಸಾರಿ ರಾವಣ, ಹಿರಣ್ಯಕಶಿಪು ಮೊದಲಾದ ಮಹಾರಾಕ್ಷಸರು ಮತ್ತು ನಾಸ್ತಿಕರು ಐಹಿಕ ನಾಗರಿಕತೆಯ ಅಭಿವೃದ್ಧಿಯಿಂದಾಗಿ ತುಂಬಾ ಪ್ರಸಿದ್ಧಿ ಪಡೆಯುತ್ತಾರೆ. ಈ ಅಭಿವೃದ್ಧಿಯು ಭೌತ ವಿಜ್ಞಾನ ಮತ್ತಿತರ ಕಾರ್ಯಗಳಿಂದ ಉಂಟಾಗುತ್ತದೆ. ಈ ಕಾರ್ಯಗಳು ಭಗವಂತನ ಸ್ಥಾಪಿತ ವ್ಯವಸ್ಥೆಗಳನ್ನು ಪ್ರಶ್ನಿಸುವಂತಿರುತ್ತದೆ. ಉದಾಹರಣೆಗೆ, ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಭೌತಿಕ ಉಪಕರಣಗಳ ಸಹಾಯದಿಂದ ಹಾರುವುದು ನಿಯತಿಯ ವ್ಯವಸ್ಥೆಯನ್ನು ಪ್ರಶ್ನಿಸಿದಂತೆ ಆಗುತ್ತದೆ. ಪ್ರತಿಯೊಂದು ಲೋಕದ ನಿಯಮಗಳು ಬೇರೆ ಬೇರೆ. ಭಗವನ್ ನಿಯಮಗಳಾದ ಶಾಸ್ತ್ರಗಳ ಪ್ರಕಾರ ಆಯಾ ಲೋಕಗಳಲ್ಲಿ ಬೇರೆ ಬೇರೆ ವರ್ಗದ ಜೀವಿಗಳು ನಿರ್ದಿಷ್ಟವಾದ ಬೇರೆ ಬೇರೆ ಉದ್ದೇಶಗಳಿಗಾಗಿ ಜೀವಿಸುತ್ತಾರೆ. ಐಹಿಕ ಅಭಿವೃದ್ಧಿಯ ಕ್ಷುಲ್ಲಕ ಯಶಸ್ಸುಗಳಿಂದ ಮದೋದ್ಧತರಾದ ದೈವಹೀನ ಜನರು ಕೆಲವೊಮ್ಮೆ ಭಗವಂತನ ಅಸ್ತಿತ್ವವನ್ನು ಪ್ರಶ್ನಿಸುತ್ತಾರೆ. ರಾವಣ ಅಂತಹವರಲ್ಲಿ ಒಬ್ಬ. ಸಾಮಾನ್ಯ ಜೀವಿಗಳನ್ನು ಭೌತಿಕ ಸಾಮಗ್ರಿಗಳ ಸಹಾಯದಿಂದ ಆ ವ್ಯಕ್ತಿಗಳ ನಿಜವಾದ ಅರ್ಹತೆಯನ್ನು ಗಮನಿಸದೆ ಇಂದ್ರಲೋಕಕ್ಕೆ ರವಾನಿಸಲು ಅವನು ಬಯಸಿದನು. ಮನುಷ್ಯ ಜೀವಿಗಳು ದೇವಲೋಕವನ್ನು ಸೇರಲು ಬೇರೆ ಬೇರೆ ಪುಣ್ಯ ಕಾರ್ಯಗಳನ್ನು ಮಾಡುವ ಅಗತ್ಯವೇ ಇಲ್ಲ ಎನ್ನುವಂತೆ ಸ್ವರ್ಗಕ್ಕೆ ನೇರವಾಗಿ ಸೋಪಾನ ಪಂಕ್ತಿಯನ್ನು ನಿರ್ಮಿಸಬೇಕೆಂದು ಅವನು ಬಯಸಿದನು. ಭಗವಂತನ ಸ್ಥಾಪಿತ ನಿಯಮಗಳಿಗೆ ವಿರುದ್ಧವಾಗಿ ಬೇರೆ ಬೇರೆ ಕಾರ್ಯಗಳನ್ನು ನಡೆಸಬೇಕೆಂದು ಅವನು ಅಪೇಕ್ಷಿಸಿದನು. ದೇವೋತ್ತಮ ಪುರುಷನಾದ ಶ್ರೀರಾಮನ ಪತ್ನಿ ಸೀತೆಯನ್ನು ಅಪಹರಿಸುವ ಮೂಲಕ ರಾವಣನು ಶ್ರೀರಾಮನ ಅಧಿಕಾರವನ್ನೇ ಪ್ರಶ್ನಿಸಿದನು. ದೇವತೆಗಳ ಪ್ರಾರ್ಥನೆ ಮತ್ತು ಇಚ್ಛೆಯನ್ನು ಮನ್ನಿಸಿ ಶ್ರೀರಾಮನು ಅವತರಿಸಿದ್ದೇ ರಾವಣನ ಸಂಹಾರಕ್ಕಾಗಿ. ಆದ ಕಾರಣ ಅವನು ರಾವಣನ ಸವಾಲನ್ನು ಸ್ವೀಕರಿಸಿದನು. ರಾವಣನ ವಿರುದ್ಧ ಶ್ರೀರಾಮನು ನಡೆಸಿದ ಕಾರ್ಯಚಟುವಟಿಕೆಯೇ ರಾಮಾಯಣದ ವಸ್ತು. ಪ್ರಭು ಶ್ರೀರಾಮಚಂದ್ರನು ದೇವೋತ್ತಮ ಪುರುಷನಾದ್ದರಿಂದ ಐಹಿಕ ಪ್ರಗತಿಯನ್ನು ಸಾಧಿಸಿದ ರಾವಣನೂ ಸೇರಿದಂತೆ ಬೇರೆ ಯಾವ ಮನುಷ್ಯ ಜೀವಿಯೂ ಪ್ರದರ್ಶಿಸಲಾಗದ ಅತಿಮಾನುಷ ಕಾರ್ಯಗಳನ್ನು ತೋರಿಸಿದನು. ಹಿಂದೂ ಮಹಾಸಾಗರದ ಮೇಲೆ ಶ್ರೀರಾಮಚಂದ್ರನು ಬಂಡೆಗಳನ್ನು ಇರಿಸಿ ರಾಜಮನೆಯನ್ನು ನಿರ್ಮಾಣ ಮಾಡಿದನು. ಆ ಬಂಡೆಗಳು ನೀರಿನಲ್ಲಿ ಮುಳುಗಲಿಲ್ಲ, ತೇಲಿದವು. ಆಧುನಿಕ ವಿಜ್ಞಾನಿಗಳು ಭಾರಹೀನತೆಯ ಬಗ್ಗೆ ಪ್ರಯೋಗಗಳನ್ನು ನಡೆಸಿದ್ದಾರೆ. ಆದರೆ ಭಾರಹೀನತೆಯನ್ನು ಎಲ್ಲೆಂದರಲ್ಲಿ ಸಾಧಿಸುವುದು ಅವರಿಗೆ ಸಾಧ್ಯವಾಗಿಲ್ಲ. ಕಾರಣ, ಭಾರಹೀನತೆಯು ಭಗವಂತನ ಸೃಷ್ಟಿ. ಅದನ್ನು ಬಳಸಿ ಅವನು ಮಹಾಲೋಕಗಳು ಗಾಳಿಯಲ್ಲಿ ಹಾರುತ್ತಾ ತೇಲುವಂತೆ ನಿಯೋಜಿಸಿದ್ದಾನೆ. ಅವನು ಈ ಭೂಲೋಕದಲ್ಲೇ ಕಲ್ಲುಗಳು ಭಾರಹೀನವಾಗುವಂತೆ ಮಾಡಿ ಆಧಾರ ಸ್ತಂಭವಿಲ್ಲದಂತೆಯೇ ಸಮುದ್ರದ ಮೇಲೊಂದು ಕಲ್ಲಿನ ಸೇತುವೆಯನ್ನು ಕಟ್ಟಿದನು. ಇದೇ ಭಗವತ್ ಶಕ್ತಿಯ ದೃಷ್ಟಾಂತವಾಗಿದೆ. ಶ್ರೀಕೃಷ್ಣ. ಏಕೋನವಿಂಶೇ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮ ಕೃಷ್ಣ ಇತಿ ಭುವೋ ಭಗವಾನ್ ಅಹರತ್ ಭರಂ. ಓದಿ ಮಾತಾಡಿ. 19 ಮತ್ತು 20ನೇ ಅವತಾರಗಳಲ್ಲಿ ಭಗವಂತನು ಬಲರಾಮ ಮತ್ತು ಕೃಷ್ಣನಾಗಿ ಸ್ವಯಂ ತಾನೇ ವೃಷ್ಣಿ
ಯಾದವ ವಂಶದಲ್ಲಿ ಜನಿಸಿದನು ಮತ್ತು ಭೂಭಾರವನ್ನು ನಿವಾರಿಸಿದನು. ಭಾವಾರ್ಥ: ಈ ಶ್ಲೋಕದಲ್ಲಿ ಭಗವಾನ್ ಎಂಬ ಪದವನ್ನು ನಿರ್ದಿಷ್ಟವಾಗಿ ಬಳಸಿರುವುದು ಬಲರಾಮ ಮತ್ತು ಕೃಷ್ಣರು ಭಗವಂತನ ಮೂಲ ರೂಪಗಳು ಎಂಬುದನ್ನು ಸೂಚಿಸುತ್ತದೆ. ಮುಂದೆ ಇದನ್ನು ಇನ್ನಷ್ಟು ವಿವರಿಸಲಾಗುವುದು. ಈ ಪ್ರಕರಣದ ಪ್ರಾರಂಭದಲ್ಲೇ ನಾವು ಗಮನಿಸಿದಂತೆ ಕೃಷ್ಣನು ಪುರುಷನ ಅವತಾರವಲ್ಲ, ಅವನು ಮೂಲ ದೇವೋತ್ತಮ ಪುರುಷ ಮತ್ತು ಬಲರಾಮನು ಭಗವಂತನ ಮೊದಲ ಸ್ವಾಂಶ ಅಭಿವ್ಯಕ್ತಿ. ಬಲದೇವನಿಂದ ಸ್ವತಂತ್ರ ಸ್ವಾಂಶ ವಿಸ್ತರಣೆಯ ಮೊದಲ ಚತುರ್ವ್ಯೂಹವಾದ ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಪ್ರದ್ಯುಮ್ನರು ವಿಸ್ತರಣೆಗೊಳ್ಳುತ್ತಾರೆ. ಭಗವಂತ ಶ್ರೀಕೃಷ್ಣನೇ ವಾಸುದೇವ, ಬಲದೇವನೇ ಸಂಕರ್ಷಣ. ಇಲ್ಲಿ ಈ ಶ್ಲೋಕದಲ್ಲಿ ಭಗವಾನ್ ಅಂತ ಹೇಳ್ತಾ ಇದ್ದಾರೆ ಕೃಷ್ಣನಿಗೆ, ಕೃಷ್ಣ ಬಲರಾಮರಿಗೆ. ಅದನ್ನ ಉದ್ದೇಶಿಸಿ ಪ್ರಭುಪಾದರು ಹೇಳ್ತಾ ಇರೋದು, ಇವರು ಭಗವಂತನ ಮೂಲ ರೂಪಗಳು ಅಂತ ಹೇಳ್ತಾರೆ. ಬೇರೆ ಎಲ್ಲ ಅವತಾರಗಳು ಬರುವಾಗ ಭಗವಾನ್ ಅಂತ ಹೇಳಿಲ್ಲ, ಭಗವಾನ್ ಅಂತ ಸಂಬೋಧಿಸ್ತಾ ಇರೋದು ಪ್ರತ್ಯೇಕವಾಗಿ ಅವರ ಮೂಲ ರೂಪ ಅಂತ ಹೇಳೋದಕ್ಕೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನು ಬರೋ ಶ್ಲೋಕಗಳು ಅದನ್ನ ಸ್ಪಷ್ಟವಾಗುತ್ತೆ. ಇನ್ನೊಂದು ಏನಂದ್ರೆ, ಇಲ್ಲಿ ರಾಮಕೃಷ್ಣ ಅಂತ ಹೇಳಿರ್ತಾರೆ. ಸೊ ಇನ್ನೊಬ್ಬರು ಯಾರೋ ಒಬ್ಬ ಸಮಾಜದಲ್ಲಿ ಪಾಪ್ಯುಲರ್ ಈಗ ಅವರು ರಾಮಕೃಷ್ಣ ಅಂತ ಹೆಸರಿಟ್ಕೊಂಡ್ಬಿಟ್ಟು ನಾನು ಅವತಾರ, ರಾಮಕೃಷ್ಣ ಎರಡು ಅವತಾರ ಅಂತ ಅವರ ಅನುಯಾಯಿಗಳು ಅವ್ರನ್ನ ಒಬ್ಬ ಹೇಳ್ತಾರೆ. ಅವರಲ್ಲಿ ಏನು ಲಕ್ಷಣಗಳು ಕಾಣೋದಿಲ್ಲ, ನಾನು ರಾಮನ ಲಕ್ಷಣಗಳು ಇಲ್ಲ, ಕೃಷ್ಣನ ಲಕ್ಷಣಗಳು. ಆದರೆ ಅವರು ರಾಮಕೃಷ್ಣ ಅಂತ ಹೆಸರಿಟ್ಕೊಂಡು ಅವರ ಅನುಯಾಯಿಗಳು ಇವರು ರಾಮಕೃಷ್ಣ ಅವತಾರ ಅಂತ ಹೇಳ್ತಾರೆ. ಸೊ ಶ್ರೀಲ ಪ್ರಭುಪಾದ ಹೇಳೋದು, ನಮಗೆ ಒರಿಜಿನಲ್ ರಾಮಕೃಷ್ಣ ಇದೆ, ನಾವು ಯಾಕೆ ನಕಲಿ ರಾಮಕೃಷ್ಣ ಅಂತ ಅಲ್ವಾ? ಅಷ್ಟೇ. ತತಃ ಕಲೌ ಸಂಪ್ರವೃತ್ತೆ ಮೋಹಾಯಾಸುರದ್ವಿಷಾಂ ಬುದ್ಧೋ ನಾಮ್ನಾ ಅಂಜನಸುತ ಕೀಕಟೇಶು ಭವಿಷ್ಯತಿ. ಅನುವಾದ ಒಂದು ಓದಿ ಮಾತಾಜಿ, ತುಂಬಾ ದೊಡ್ಡ ಭಾವಾರ್ಥ ಇದು. ಅನುವಾದ ಒಂದು ಓದಿ. ಆಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಭಗವಂತನು ಗಯಾ ಪ್ರಾಂತ್ಯದಲ್ಲಿ ಅಂಜನಳ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸುತ್ತಾನೆ. ಶ್ರದ್ಧಾವಂತ ದೈವಭಕ್ತರ ದ್ವೇಷಿಗಳನ್ನು ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬೌದ್ಧಾವತಾರದ ಉದ್ದೇಶ. ಸೊ ಬುದ್ಧಾವತಾರ ಬಗ್ಗೆ ಕೂಡ ಭಾಗವತದಲ್ಲಿ ಹೇಳಿದೆ. ಅಂದ್ರೆ ಭಾಗವತದಲ್ಲಿ ಇದು ಬರೆದದ್ದು ವೇದವ್ಯಾಸರು 5000 ವರ್ಷಗಳ ಹಿಂದೆ, ದ್ವಾಪರ ಯುಗದ ಅಂತ್ಯದಲ್ಲಿ. ಸೊ ಆಗಲೇ ಅವರು ಈ ಕಲಿಯುಗದಲ್ಲಿ ಈ ತರ ಅವತಾರ ಭಗವಂತನ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ನಮ್ಗೆ ಯಾರು ಅವತಾರ ಅಂತ ಮೊದಲೇ ಹೇಳಿದ್ದಾರೆ. ಸೊ ಮತ್ತೆ ನಾವೇ ಯಾರನ್ನೋ ಸೃಷ್ಟಿ ಮಾಡ್ಕೊಂಡು ಇವರು ಅವತಾರ ಅವ್ರ ಅವತಾರ ಅಂತ ಹೇಳೋ ಅಗತ್ಯ ಇಲ್ಲ. ಅವತಾರ ಏನು ಅನ್ನೋದು ಶಾಸ್ತ್ರದ ಮೊದಲೇ ಹೇಳಿರ್ತಾರೆ. ಈಗ ಬುದ್ಧ ಅವತಾರದ ಬಗ್ಗೆ ಹೇಳ್ತಾ ಇರೋದು ಅವ್ರ ತಾಯಿ ಹೆಸರು ಹೇಳ್ತಾ ಇದ್ದಾರೆ, ಅಂಜನಾಸುತ, ಅಂಜನ ಮಗನಾಗಿ. ಕೀಕಟೇಶ್, ಕೀಕಟ ಅಂದ್ರೆ ಗಯಾ ಪ್ರಾಂತ್ಯ, ಅಲ್ಲಿ ಹುಟ್ಟಿ ಬರ್ತಾನೆ. ಅವನು ಬಂದು ಅವನು ಕಲಿಯುಗದಲ್ಲಿ ಅವನು ಸುರದ್ವಿಷ ಅಂದ್ರೆ ಯಾರು ವೇದಗಳ ತತ್ವಗಳನ್ನ ಇಟ್ಕೊಂಡು ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ. ವೇದಗಳಲ್ಲಿ ಹೇಳಿದೆ, ನೀವು ಮಾಂಸ ಭಕ್ಷಣೆ ಮಾಡ್ಬೇಕು ಅಂದ್ರೆ ನೀವು ಬಲಿಯನ್ನು ಅರ್ಪಿಸಬಹುದು. ಇರೋದು ಈ ರಾಜಸಿಕ ತಾಮಸಿಕ ಪುರಾಣ, ಮಾರ್ಕಂಡೇಯ ಪುರಾಣ ಅಲ್ಲಿ ಇದೆ. ಮಾಂಸ ಭಕ್ಷಣೆ ಮಾಡ್ಬೇಕು ಅಂದ್ರೂ ನೀವು ಕಾಳಿಗೆ, ಉಗ್ರ ರೂಪಗಳಾದ ಕಾಳಭೈರವನಿಗೆ ಅರ್ಪಿಸಿ ತೆಗೊಳ್ಳಿ. ಆದರೆ ಅದನ್ನ ದುರುಪಯೋಗ ಮಾಡಿದಾಗ ಭಗವಂತನು ಬುದ್ಧ ಅವತಾರ ಬಂದು ಅದನ್ನ ನಿಲ್ಲಿಸಿ ನಾನು ವೇದಗಳನ್ನು ನಾನು ಒಪ್ಪೋದಿಲ್ಲ ಅಂತ ಬುದ್ಧ ಅವತಾರ. ಸೊ ಬುದ್ಧ ಆ ರೀತಿ ವೇದ ಜ್ಞಾನ ಇಲ್ಲ, ಎಲ್ಲ ಶೂನ್ಯ, ಕೊನೆಗೆ ಆತ್ಮಜ್ಞಾನ ಇಲ್ಲ, ಏನೂ ಇಲ್ಲ. ದಯೆ ಅನ್ನೋದೇ ಧರ್ಮದ ಮೂಲ, ಅಹಿಂಸಾ ಪರಮೋ ಧರ್ಮ. ಹೀಗೆ ಬುದ್ಧರ ತತ್ವವು ತುಂಬಾ ಒಂದು ನೀತಿ, ಮಾರಲ್ಸ್ ಸಮಾಜದಲ್ಲಿ ಏ ರೀತಿ ಮೊದಲು ನಾವು ಇದಾಗ್ಬೇಕು ನಾವು, ಆಮೇಲೆ ಧರ್ಮದ ಬಗ್ಗೆ ಮಾತಾಡೋಣ. ಮೊದಲು ನೀವು ಒಬ್ಬರಿಗೆ ತೊಂದರೆ ಕೊಡಬಾರ್ದು, ಹಿಂಸೆ ಕೊಡಬಾರ್ದು, ಅದನ್ನ ಕಲ್ತ್ಕೊಳ್ಳಿ. ಇವಾಗ ನಮಗೆ ಒಬ್ಬರು ಬಂದು ಒಂದು ಚಾಕು ಅಲ್ಲೇ ಒಂದು ಕತ್ತಿಯಲ್ಲಿ ಮಾಡಿ ನಮಗೆ ನೋವಾಗುತ್ತೆ. ಅದೇ ರೀತಿ ಪ್ರಾಣಿ ಕೂಡ ಆಗುತ್ತೆ. ಸೊ ಈ ರೀತಿಯಲ್ಲಿ ಅವರು ನೈತಿಕ ಬೋಧನೆ ಮಾಡಿ ಅವರು ಜನರನ್ನು ಒಂದು ನೈತಿಕ ಮಟ್ಟಕ್ಕೆ ತಂದರು ಬುದ್ಧ. ಸೊ ಬುದ್ಧ ಕೂಡ ವಿಷ್ಣುವಿನ ಅವತಾರ ಅಂತ ನಾವು ಕೇಳ್ತೇವೆ. ಸೊ ಆದರೆ ಆ ಬುದ್ಧ ಅನುಯಾಯಿಗಳು ಈಗ ಬುದ್ಧನ ಪೂಜೆ ಮಾಡ್ತಾರೆ.
ಅವರ ಮಂದಿರಗಳು ನಾವು ಹೇಗೆ ವಿಷ್ಣುವನ್ನ ಪೂಜೆ ಮಾಡ್ತೀವಿ ಅದೇ ರೀತಿ ಅವರು ಆರತಿ ಎಲ್ಲ. ಸೊ ಆ ರೀತಿಯಲ್ಲಿ ಅವ್ರು ಬುದ್ಧನನ್ನು ವಿಷ್ಣುವಿನ ಪೂಜೆ ಮಾಡೋ ತರ. ಆದ್ರೂ ಕೂಡ ಅದು ನಾವೇನ್ ಹೇಳೋದು ನಮ್ಮ ರೀತಿಯಲ್ಲ. ಒಂದು ರೀತಿ ಬುದ್ಧನ ಪೂಜೆ ಮಾಡೋದ್ರಿಂದ ಒಳ್ಳೇದು ಅವ್ರಿಗೆ, ವಿಷ್ಣು ಪೂಜೆ ಮಾಡ್ತಾರೆ. ಆದ್ರೆ ಬುದ್ಧ ತತ್ವದಲ್ಲಿ ಆತ್ಮಜ್ಞಾನ, ಇನ್ನು ವಿಷ್ಣು ಲೋಕ, ವೈಕುಂಠಧಾಮ ಇದೆ, ಅದೆಲ್ಲ ಅದ್ರ ಡೀಟೇಲ್ಸ್ ಇಲ್ಲ. ಸೊ ಒಂದು ರೀತಿ ಅಟ್ಲೀಸ್ಟ್ ಬುದ್ಧನ ಪೂಜೆ ಮಾಡ್ತಾ ಇದ್ದಾರೆ, ಅದು ಒಳ್ಳೇದು. ಆ ರೀತಿ ಯಾರು ಅಷ್ಟು ನಾಸ್ತಿಕತೆಯಲ್ಲಿ ಇರ್ತಾರೆ ಅವರನ್ನು ಸರಿ ದಾರಿಗೆ ತರೋದು. ಅದು ಇವತ್ತು ನೋಡ್ತೇವೆ, ಬುದ್ಧ ಧರ್ಮದಲ್ಲೂ ಎಲ್ಲ ಪ್ರಾಣಿ ಹಿಂಸೆಯಲ್ಲಿದೆ. ಇಲ್ಲಿ ಜಪಾನು, ಚೀನಾ, ಈ ಎಷ್ಟೋ ಎಲ್ಲ ದೇಶಗಳೆಲ್ಲ ನಾವು ಹೇಳೋದು ಬುದ್ಧಿಸಮೇ. ಆದ್ರೆ ಅವರ ಅನುಯಾಯಿಗಳು ಕೂಡ ಯಾರು ಇವತ್ತು ಪಾಲನೆ ಮಾಡ್ತಾರೆ. ಅವ್ರು ಬಂದದ್ದೇ ಆ ಪ್ರಾಣಿ ಹತ್ಯೆ ನಿಲ್ಲಿಸ್ಲಿಕ್ಕೆ. ಇವತ್ತು ಅವರ ಧರ್ಮದಲ್ಲೇ ಅದು ಕೂಡ ಕಾಲ ಸಮಯದಲ್ಲಿ. ಹರೇ ಕೃಷ್ಣ. ಅವರು ಕೂಡ ಸೇವನೆ ಮಾಡ್ತಾರೆ, ಅವರು ಕೂಡ ಸೇವನೆ ಮಾಡ್ತಾ ಇವತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಅವ್ರು ಬಂದದ್ದು ಮೂಲ ಉದ್ದೇಶನೇ ಅದು, ಮೂಲ ಉದ್ದೇಶದ್ದೇ ಇಲ್ಲ ಇವತ್ತು ಅವ್ರದ್ರಲ್ಲೂ ಅಷ್ಟು. ಇನ್ಫ್ಯಾಕ್ಟ್ ಹೇಳ್ತಾ ಇದ್ದೆ, ಅವರ ಮುಖಂಡರಾದ ಇವರೇ ಇದ್ದಾರೆ, ದಲೈ ಲಾಮ, ಅವರೇ ಕೂಡ ತಗೊಳ್ಳೋದಿಲ್ವಂತೆ ಅವರು. ನೋಡಿ, ಅವರ ಆಹಾರ ಕೂಡ ಇದೆ. ಇನ್ನು ಅವರ ಗುರುಗಳು, ಧರ್ಮ ಗುರುಗಳು ಅಂತ ಅವರೇ ಪಾಲನೆ ಮಾಡಿಲ್ಲ ಅಂದ್ರೆ ಇನ್ಯಾರು ಪಾಲನೆ ಮಾಡ್ತಾರೆ ಅಲ್ಲಿ ಇವಾಗ? ಹಾಗೆ ಬುದ್ಧ ಧರ್ಮ ಮೂಲ ಬಂದದ್ದೇ ಕಾರಣ ಇದು, ಪ್ರಾಣಿಯತೆ ನಿಲ್ಲಬೇಕು ಅಂತ ಬಂದದ್ದು. ಯಾಕಂದ್ರೆ ಈ ಪ್ರಾಣಿಯತೆ ಎಷ್ಟು ಹೆಚ್ಚಾಗಿತ್ತು ಅಂದ್ರೆ ಆ ಸಮಯದಲ್ಲಿ, ಕಲಿಯುಗ ಪ್ರಾರಂಭದಲ್ಲಿ ಎಲ್ಲ ದೇವಸ್ಥಾನಗಳು ಒಂದು ಇದಾಗ್ಬಿಟ್ಟು ಸಾಟರ್ ಹೌಸಸ್, ಕಸಾಯಿಖಾನೆ ಎಲ್ಲ. ಸೊ ಅದನ್ನು ನಿಲ್ಲಿಸ್ಲಿಕ್ಕೆ ಭಗವಂತನು ಬಂದು ಮಾಡಿದ್ದು. ಆದ್ರೆ ಈಗ ಆ ಧರ್ಮದಲ್ಲೂ ಕೂಡ ಅದು ಇಲ್ಲ. ಶಿಲ ಪ್ರಭುಪಾದ ಜಪಾನ್ಗೆ ಹೋದಾಗ ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡುವಾಗ ಹೇಳ್ತಾರೆ, ಪ್ರಚಾರ ಮಾಡುವಾಗ ಅವರು ಪುಸ್ತಕ ಮುದ್ರಣ ಮಾಡಿದ್ರು ಅಲ್ಲಿ, ದೈನಿಪಾನ್ ಅಂತ ಒಂದು ಕಂಪನಿ. ಸೊ ಅವ್ರ ಅಫಿಷಿಯಲ್ ಮಾಡೋ ಪ್ರಚಾರ ಮಾಡ್ತಾ ಪ್ರಭುಪಾದ ಹೇಳ್ತಾರೆ, ನೀವು ಈ ತರ ಮಾಡೋದು ಸರಿಯಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರು ಒಪ್ಕೊಳ್ತಾರೆ, ಹೌದು ಕರೆಕ್ಟ್ ಅಂತ ಅವ್ರು ಒಪ್ಕೊಳ್ತಾರೆ. ಮತ್ತೆ ಪ್ರಭುಪಾದರಿಗೆ ಒಂದು ಒಳ್ಳೆ ಇದು ಕೊಡ್ತಾರೆ ಅವ್ರ ಕಂಪನಿಯವರು, ದೈನಿಪಾನ್ ಕ್ರೆಡಿಟ್. ನಿಮ್ಮ ಪುಸ್ತಕಗಳ ಮುದ್ರಣ ಮಾಡ್ಲಿಕ್ಕೆ ನೀವು ಏನು ಮೊದಲಿಗೆ ನೀವು ಹಣ ಕೊಡೋದು ಬೇಕಾಗಿಲ್ಲ, ನಂತರ ನೀವು ಕೊಡ್ಬೇಕು. ಹಾಗೆ ಆಚಾರ್ಯರು ಅದನ್ನ ಪಡೆದ್ಮೇಲೆ ಮತ್ತೆ ಪುಸ್ತಕ ಮುದ್ರಣ ಎಲ್ಲ ಭಾಷೆಗಳಲ್ಲಿ ಭಾಷಾಂತರ ಆಗಿ ಅದು ತುಂಬಾ ದೊಡ್ಡದಾಗಿದೆ. ಅದು ಶುರು ಮಾಡಿದಾಗ ಸಂಸ್ಥೆಯಲ್ಲಿ ಏನೂ ಹಣ ಇಲ್ಲ, ಆದ್ರೆ ಈ ರೀತಿ ಆಚಾರ್ಯರು ಹೋಗಿ ಅವರ ಇದರಿಂದ ಪ್ರಯತ್ನದಿಂದ ಆಗ ದೊಡ್ಡ ಕಂಪನಿಯವರು ಒಪ್ಕೊಳ್ತಾರೆ, ಆಯ್ತು ನಾವು ನಿಮ್ಮ ಪುಸ್ತಕಗಳನ್ನ ಮುದ್ರಣ ಮಾಡ್ತೇವೆ, ಮತ್ತೆ ನೀವು ಮತ್ತೆ ನಮ್ಗೆ ಹಣ ಕೊಟ್ಟರೆ ಆಯ್ತು. ಆ ರೀತಿಯಲ್ಲಿ ದೈನಿಪಾನ್ ಅಂತ ತುಂಬಾ ಒಂದು ಜಪಾನ್ನಲ್ಲಿ. ಸೊ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಆಚಾರ್ಯ ಭಾವಾರ್ಥ. ಮತ್ತೆ ಓದಿ 25ನೇ 24ನೇ. ಅತಾಸೋ ಯುಗ ಸಂಧ್ಯಾಯಾಂ ದಸ್ಯು ಪ್ರಾಯೇಷು ರಾಜಸು ಜನಿತಾ ವಿಷ್ಣು ಯಶಸ್ಸೋ ನಾಮ್ನಾ ಕಲ್ಕಿರ್ ಜಗತ್ಪತಿ. ಅನುವಾದ ಭಾವಾರ್ಥ. ಅನಂತರ 2 ಯುಗಗಳ ಸಂಧಿಕಾಲದಲ್ಲಿ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶನ ಮಗನಾಗಿ ಕಲ್ಕಿ ಎಂಬ ಹೆಸರಿನಲ್ಲಿ ಅವತರಿಸುತ್ತಾನೆ. ಈ ಕಾಲದಲ್ಲಿ ಭೂಮಿಯ ಆಳ ಅರಸರು ದರೋಡೆಗಾರರ ಮಟ್ಟಕ್ಕೆ ಇಳಿದಿರುತ್ತಾರೆ. ಭಾವಾರ್ಥನ ಓದಿ, ಚಿಕ್ಕದೇ ಇದೆ. ಇಲ್ಲಿ ಭಗವಂತನು ಕಲ್ಕಿಯಾಗಿ ಅವತರಿಸುವ ಬಗ್ಗೆ ಇನ್ನೊಂದು ಭವಿಷ್ಯದ್ವಾಣಿಯನ್ನು ನುಡಿಯಲಾಗಿದೆ. ಅವನು 2 ಯುಗಗಳ ಸಂಧಿಕಾಲದಲ್ಲಿ ಅವತರಿಸಬೇಕಾಗಿದೆ. ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಆರಂಭ ಆ ಸಂಧಿಕಾಲವಾಗಿದೆ. ವರ್ಷದ ತಿಂಗಳುಗಳಂತೆ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳ ಚಕ್ರವು ಪುನರಾವರ್ತಿಸಲಾಗುತ್ತದೆ. ಸದ್ಯದ ಕಲಿಯುಗವು 4,32,000 ವರ್ಷಗಳ ಕಾಲಾವಧಿಯುಳ್ಳದ್ದು. ಈ ಕಾಲಾವಧಿಯಲ್ಲಿ ಕುರುಕ್ಷೇತ್ರ ಮಹಾಯುದ್ಧದ ಅನಂತರ ಮತ್ತು ಪರೀಕ್ಷಿತ ರಾಜನ ಆಳ್ವಿಕೆಯ ನಂತರ ನಾವು ಕೇವಲ 5,000 ವರ್ಷಗಳನ್ನು ಮಾತ್ರ ಕಳೆದಿದ್ದೇವೆ. ಆದುದರಿಂದ ಕಲಿಯುಗಕ್ಕೆ ಇನ್ನೂ 4,27,000 ವರ್ಷಗಳ ಕಾಲಾವಧಿ ಬಾಕಿ ಇದೆ. ಅಂದರೆ ಶ್ರೀಮದ್ ಭಾಗವತದಲ್ಲಿ ಮುನ್ನುಡಿದಿರುವಂತೆ ಇಷ್ಟು ವರ್ಷಗಳ ಅನಂತರ ಕಲ್ಕಿ ಅವತಾರವು ಸಂಭವಿಸುವುದು. ಕಲ್ಕಿಯ ತಂದೆಯ ಹೆಸರು ವಿಷ್ಣು ಯಶನೆಂದು, ಆತನು ಒಬ್ಬ ವಿದ್ಯಾವಂತ ಬ್ರಾಹ್ಮಣನಾಗಿರುವನೆಂದು ಹೇಳಿದೆಯಲ್ಲದೆ ಶಂಬಲ ಎಂಬ ಹಳ್ಳಿಯ ಹೆಸರನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ನಾವು ಮೊದಲೇ ಹೇಳಿದಂತೆ ಕಾಲಾನುಕ್ರಮದಲ್ಲಿ ಈ ಎಲ್ಲ ಭವಿಷ್ಯದ್ವಾಣಿಗಳು ವಾಸ್ತವಗಳಾಗಿ ಪರಿಣಮಿಸುತ್ತದೆ. ಶ್ರೀಮದ್ ಭಾಗವತದ ಅಧಿಕೃತತೆ ಆ ರೀತಿಯದು. ಕಲ್ಕಿ ಅವತಾರ ಕೂಡ ಯಾವಾಗ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅವ್ರ ತಂದೆ ಹೆಸರು ಹೇಳಿದೆ,
ವಿಷ್ಣು ಯಶಿ. ಬುದ್ಧ ಅವತಾರಿಗೆ ಅವ್ರ ತಾಯಿ ಹೆಸರು ಹೇಳಿದ್ರು. ಇವಾಗ ಕಲ್ಕಿ ಅವತಾರಕ್ಕೆ ಅವ್ರ ತಂದೆ ಹೆಸರು ಹೇಳ್ತಾರೆ, ವಿಷ್ಣು ಯಶಿ ಅಂತ. ಪ್ರಭುಪಾದರು ಹೇಳೋದು ಈ ಜೋಶಿ ಅಂತ ಒಂದು ಕುಟುಂಬ ಇದೆ, ಇದು ಬ್ರಾಹ್ಮಣ ಕುಟುಂಬ, ಇದು ಮೋಸ್ಟ್ಲಿ ಬದಲಾವಣೆಯಾಗಿ ಯಶಿ ಅಂತ ಆಗ್ಬೋದು ಅಂತ ಹೇಳ್ತಾರೆ. ಸಂಬಾಲ್ ಅನ್ನೋದೊಂದು ಒರಿಸ್ಸಾ ಹತ್ರ ಸಂಬಾಲ್ಪುರ್ ಅಂತಿದೆ, ಇದೇ ಇರ್ಬೋದು. ಸೊ ಕಲ್ಕಿ ಅವತಾರ ಮುಂದೆ, ಅಷ್ಟು ಮುಂದೆ. ಇವತ್ತು ಯಾರೋ ಹೇಳ್ತಾ ಇದ್ದಾರೆ ಕಲ್ಕಿ, ನಾನು ಕಲ್ಕಿ ಅಂತ. ಇಲ್ಲ, ಕಲ್ಕಿ ಅನ್ನೋದು ಇನ್ನು ಮುಂದೆ ಬರ್ತಾರೆ. ಕಲ್ಕಿ ಬಂದ್ರೆ ಅವ್ರಿಗೆ ಏನು ಉಪದೇಶ ಇಲ್ಲ, ಎಲ್ಲರೂ ಅಂತ್ಯ ಮಾಡೋ ಅಷ್ಟೇ ಕಲ್ಕಿ. ಮತ್ತೆ ಸತ್ಯಯುಗ ಶುರು. ಅವತಾರ ಹಿ ಅಸಂಖ್ಯೇಯ ಹರೆ ಸತ್ವನಿಧೇರ್ದ್ವಿಜ ಯಥಾ ವಿದಾಸಿನ ಕುಲ್ಯ ಸರಸ ಸಹಸ್ರಶಃ. ಅನ್ವಾದ ಹೇ ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದವು. ಭಾವಾರ್ಥ ತುಂಬಾ ದೊಡ್ಡದಿದೆ ಮಾತಾಜಿ, ಓದ್ತೀರಾ? ಓದಿ ಅಂದ್ರೆ ಓದ್ತೀನಿ. ಆಯ್ತು, ಓದಿ ಮಾತಾಜಿ. ಇಲ್ಲಿ ಕೊಟ್ಟಿರುವ ದೇವೋತ್ತಮ ಪರಮ ಪುರುಷನ ಅವತಾರಗಳ ಪಟ್ಟಿ ಅಪೂರ್ಣವಾದುದು. ಇದು ಕೇವಲ ಅವತಾರಗಳ ಅಂಶಿಕ ನೋಟ ಮಾತ್ರ. ಶ್ರೀ ಹಯಗ್ರೀವ, ಹರಿ, ಹಂಸ, ಪ್ರಶ್ನಿಗರ್ಭ, ವಿಭು, ಸತ್ಯಸೇನ, ವೈಕುಂಠ, ಸಾರ್ವಭೌಮ, ವಿಶ್ವಕ್ಸೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ, ಬೃಹದ್ದಾನು ಮೊದಲಾದ ಪೂರ್ವಕಾಲದ ಅವತಾರಗಳು ಅನೇಕ. ಪ್ರಹ್ಲಾದ ಮಹಾರಾಜರು ತಮ್ಮ ಪ್ರಾರ್ಥನೆಯಲ್ಲಿ ಹೀಗೆ ಹೇಳುತ್ತಾರೆ: ನನ್ನ ಪ್ರಭುವೇ, ಎಷ್ಟೋ ಜೀವರಾಶಿಗಳಾಗಿವೆಯೋ ಅಷ್ಟು ಬಗೆಯ ಅವತಾರಗಳನ್ನು ನೀನು ಎತ್ತುತ್ತೀಯೆ. ಉದಾಹರಣೆಗೆ ಜಲಚರಗಳಾಗಿ, ಸಸ್ಯಗಳಾಗಿ, ಸರೀಸೃಪಗಳಾಗಿ, ಹಕ್ಕಿಗಳಾಗಿ, ಪ್ರಾಣಿಗಳಾಗಿ, ನರರಾಗಿ, ಸುರರಾಗಿ ನೀನು ಅವತರಿಸುತ್ತೀಯೆ. ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣವೇ ಈ ಅವತಾರಗಳ ಉದ್ದೇಶ. ಬೇರೆ ಬೇರೆ ಯುಗಗಳ ಅಗತ್ಯಕ್ಕೆ ಅನುಗುಣವಾಗಿ ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತೀಯೆ. ಕಲಿಯುಗದಲ್ಲಿ ನೀನು ಒಬ್ಬ ಭಗವದ್ ಭಕ್ತನಾಗಿ ಅವತರಿಸುತ್ತೀಯೆ. ಕಲಿಯುಗದ ಭಗವಂತನ ಈ ಅವತಾರವೇ ಭಗವಾನ್ ಚೈತನ್ಯ ಮಹಾಪ್ರಭುವಿನ ಅವತಾರ. ಭಗವತದಲ್ಲಿ ಮತ್ತು ಇತರ ಶಾಸ್ತ್ರ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಶ್ರೀ ಚೈತನ್ಯ ಮಹಾಪ್ರಭು ಭಗವಂತನ ಅವತಾರವೆಂದು ಸ್ಪಷ್ಟವಾಗಿಯೇ ಉಲ್ಲೇಖಿಸಲಾಗಿದೆ. ರಾಮ, ನೃಸಿಂಹ, ವರಾಹ, ಮತ್ಸ್ಯ, ಕೂರ್ಮ ಮೊದಲಾದ ಅನೇಕ ಅವತಾರಗಳು ಇರುವುದಾದರೂ ಭಗವಂತನು ಕೆಲವೊಮ್ಮೆ ತಾನೇ ಸಾಕ್ಷಾತ್ತಾಗಿ ಭೂಮಿಯಲ್ಲಿ ಅವತರಿಸುತ್ತಾನೆ ಎಂಬುದಾಗಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಪರೋಕ್ಷವಾಗಿ ಹೇಳಲಾಗಿದೆ. ಭಗವಾನ್ ಕೃಷ್ಣ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಈ ದೃಷ್ಟಿಯಿಂದ ಅವತಾರಗಳಲ್ಲ, ಬೇರೆ ಎಲ್ಲ ಅವತಾರಗಳ ಮೂಲ ಆಕಾರವೆಂದೇ ಹೇಳಬೇಕು. ಮುಂದಿನ ಶ್ಲೋಕದಲ್ಲಿ ಈ ಅಂಶವನ್ನು ಸ್ಪಷ್ಟವಾಗಿ ವಿವರಿಸಲಾಗುವುದು. ಒಟ್ಟಾರೆ ಭಗವಂತನು ಯಾವಾಗಲೂ ಪ್ರಸ್ತಾಪಿಸಲಾಗದಂತಹ ಅಸಂಖ್ಯಾತ ಅವತಾರಗಳೆಲ್ಲ ಅನಂತವಾದ ಮೂಲ ಆಕರ ಎನ್ನಬಹುದು. ಆದರೆ ಅಂತಹ ಅವತಾರಗಳನ್ನು ಅಸಾಮಾನ್ಯವಾದ ನಿರ್ದಿಷ್ಟ ನಿಯೋಗಗಳಿಂದ ಗುರುತಿಸಲಾಗುವುದು. ಈ ಅಸಾಮಾನ್ಯ ಕಾರ್ಯಗಳಾದರೂ ಸಾಮಾನ್ಯ ಜೀವಿಗಳು ನಿರ್ವಹಿಸಲು ಅಸಾಧ್ಯವಾದಂಥವು. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಕ್ತಿವಾಹನೆ ಪಡೆದ ಭಗವಂತನ ಅವತಾರಗಳನ್ನು ಗುರುತಿಸಲು ಈ ಅಸಮಾನ ಕಾರ್ಯಗಳೇ ಹೊರೆಗಲ್ಲುಗಳು ಎನ್ನಬಹುದು. ಮೇಲೆ ನಮೂದಿಸಲಾಗಿರುವ ಭಗವಂತನ ಕೆಲವು ಅವತಾರಗಳಂತೂ ಬಹುಮಟ್ಟಿಗೆ ಆತನ ಸ್ವಾಂಶ ವಿಸ್ತರಣೆಗಳು. ಉದಾಹರಣೆಗೆ, ಕುಮಾರರು ಆಧ್ಯಾತ್ಮಿಕ ಜ್ಞಾನದಿಂದ ಶಕ್ತ್ಯಾವೇಶಿತರಾಗಿದ್ದಾರೆ. ನಾರದರು ಭಕ್ತಿ ಸೇವೆಯಿಂದ ಶಕ್ತಾವೇಶಿತರಾಗಿದ್ದಾರೆ. ಮಹಾರಾಜ ಪೃಥು ಆಡಳಿತ ಕಾರ್ಯ ಸಂಧಾನಕ್ಕಾಗಿ ಶಕ್ತ್ಯಾವೇಶಿತನಾಗಿದ್ದಾನೆ. ಮತ್ಸ್ಯಾವತಾರವು ನೇರವಾಗಿ ಭಗವಂತನ ಸ್ವಾಂಶ ರೂಪವಾಗಿದೆ. ಆದುದರಿಂದ ಭಗವಂತನ ಅಸಂಖ್ಯಾತ ಅವತಾರಗಳು ವಿಶ್ವಾದ್ಯಂತ ನಿರಂತರವಾಗಿ ಯಾವುದೇ ತಡೆಯಿಲ್ಲದೆ ಜಲಪಾತದಿಂದ ನೀರು ಒಂದೇ ಸಮನೆ ಸುರಿಯುವಂತೆ ಸಂಭವಿಸುತ್ತಲೇ ಇರುತ್ತದೆ. ಈ ಪಟ್ಟಿ ಇಲ್ಲಿ ಕೊಟ್ಟಿದ್ದಾರೆ, 22, 23 ಅವತಾರಗಳು. ಮೇಲೆ ಇದೇ ಇಷ್ಟೇ ಅಲ್ಲ, ಭಗವಂತನ ಅವತಾರಗಳು ಇನ್ನೂ ಕೂಡ ಇವೆ. ಸೊ ನಾವು ಇಲ್ಲಿ ಹೇಳಿದ್ದಾಗೆ ಹಯಗ್ರೀವ, ಹರಿ, ಹಂಸ ಇವರದೆಲ್ಲ ಅವತಾರ ಇಲ್ಲಿ ವಿವರಣೆ ಕೊಡಲಿಲ್ಲ, ಕೆಲವು ಮಾತ್ರ ಹೇಳೋದು. ಅಸಂಖ್ಯಾತ ಅವತಾರ, ಅದಕ್ಕೆ ಲೆಕ್ಕವೇ ಇಲ್ಲ. ಅಲೆಗಳು, ಸಮುದ್ರ ಅಲೆಗಳು ಅವತಾರಗಳು ಬರುತ್ತೆ. ಅವ್ರು ಬಂದಾಗ ಅವರೊಂದು ಅಸಾಧಾರಣ ಕಾರ್ಯಗಳು ಮಾಡ್ತಾರೆ. ಅಸಾಧಾರಣ ಕಾರ್ಯ ಮಾಡೋದ್ರಿಂದ ಅವರು ಅವತಾರ ಅಂತ ನಾವು ಹೋಗ್ಬೇಕು.
ಶ್ರೀರಾಮಚಂದ್ರನಿಗೆ ಬಂದಾಗ ತೇಲುವೆ ಸೇತುವೆ ಮಾಡಿದ್ರು. ದೇವ ಬಂದಾಗ ಅವರಷ್ಟು ಬೃಹತ್ ಆಕಾರ ರೂಪ ತೆಗೆದುಕೊಂಡ್ರು. ಪರಶುರಾಮ್ 22 ಬಾರಿ ಕ್ಷತ್ರಿಯರನ್ನು ಸಾಯಿಸಿದ್ರು. ಬಂದಾಗ ಅವರು ಗೋವರ್ಧನ ಗಿರಿ ಎತ್ತಿದ್ರು. ಈ ತರ ಅಸಾಧಾರಣ ಕಾರ್ಯಗಳನ್ನ ಭಗವಂತನ ನಿರ್ವಹಿಸ್ತಾನೆ. ಸೊ ನೇರವಾಗಿ ಅವನೇ ಇರ್ಬೋದು, ಅವನ ವಿಸ್ತರಣೆನೆ ಸ್ವಾಂಶ. ಕೆಲವೊಮ್ಮೆ ಅವನ ವಿಭಿನ್ನಾಂಶ ಆದ ಜೀವಾತ್ಮರು ಕೂಡ ಆ ಶಕ್ತಿಯನ್ನು ಹೊಂದಿರ್ತಾರೆ. ಅವರ ಬಗ್ಗೆ ಇಲ್ಲಿ ಹೇಳಿದ್ದು ನಾವು ಕೇಳಿದ ನಾರದ ಮುನಿ ಅವತಾರ. ನಾರದ ಮುನಿ ಕೂಡ ಅವತಾರ ಅಂದ್ರೆ ಅವ್ರ ಶಕ್ತ್ಯಾಭಿಷ ಅವತಾರ. ಭಗವಂತನ ಭಕ್ತಿ ಶಕ್ತಿಯನ್ನು ಹೊಂದಿದ್ದಾರೆ. ಭಗವಂತನ ಹೇಗೆ ತನ್ನ ಭಕ್ತಿಯನ್ನು ಯಾರಿಗೂ ಅನುಗ್ರಹಿಸಬಹುದು, ಅದೇ ರೀತಿಯಲ್ಲಿ ಇವರು ಕೂಡ ಅನುಗ್ರಹಿಸಬಹುದು. ಮತ್ತೆ ಕುಮಾರರು ಅವನ ಜ್ಞಾನ ಶಕ್ತಿಯನ್ನು ಹೊಂದಿದ್ದಾರೆ. ಸಂಪೂರ್ಣ ಭಕ್ತಿ ಜ್ಞಾನವನ್ನು ಅವರು ತಿಳಿದಿರೋರು. ಕುಮಾರ ಅವತಾರ, ಮತ್ತೆ ನಾರದ ಮುನಿ ಅವತಾರ, ಪೃಥು ಮಹರ್ಷಿ, ಪೃಥು ಮಹಾರಾಜ, ಅವರು ಕೂಡ ಶಾಸನ ಶಕ್ತಿ ಅವರಲ್ಲಿದೆ, ಅಧಿಕಾರ ನಿರ್ವಹಣೆ ಮಾಡೋ ಶಕ್ತಿ ಇದೆ. ಸೊ ಪೃಥು ಮಹಾರಾಜರು ಅವತಾರ. ಸೊ ಹೀಗೆ ಇವರೆಲ್ಲರೂ ಕೂಡ ಅವತಾರಗಳೇ. ಸತ್ಯಾವೇಶ ಅವತಾರ, ಇಲ್ಲ ಲೀಲಾ ಅವತಾರ, ಈ ಅವತಾರಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಸಾಧಾರಣ ಶಕ್ತಿ ಇದೆ ಭಗವಂತನಿಗೆ, ಸಾಧಾರಣ ಶಕ್ತಿ. ಅದನ್ನು ನಾವು ಅವತಾರ ಅಥವಾ ಇಲ್ಲಾಂದ್ರೆ ಭಗವಂತನನ್ನ ಸ್ವೀಕಾರ ಮಾಡಬೇಕು. ಇನ್ನೊಬ್ಬರನ್ನ ಕೂಡ ಅವತಾರ ಸ್ವೀಕಾರ. ಈ ಪಟ್ಟಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಇದು ಕೂಡ ಇಲ್ಲ ಈ ಪ್ರಥಮ ಸ್ಕಂದದಲ್ಲಿ. ಆದ್ರೆ ನಾವು 11ನೇ ಸ್ಕಂದದಲ್ಲಿ ಇದೇ ಭಾಗವತದಲ್ಲಿ ಚೈತನ್ಯ ಮಹಾಪ್ರಭು ಬಗ್ಗೆ ಅವತಾರ ಬಗ್ಗೆ ಹೇಳಿದ. 11ನೇ ಸ್ಕಂದದಲ್ಲಿ ಕೃಷ್ಣ ವರ್ಣಂ ತ್ವಿಷಾ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಶ್ವಂ ಯಜ್ಞೈ ಸಂಕೀರ್ತನೈ ಪ್ರಾಯ ಯಜಂತಿ ಸುಮೇಧಸಃ. ಕಲಿಯುಗದಲ್ಲಿ ಭಗವಂತನು ಕೃಷ್ಣನ ವರ್ಣಿಸ್ತಾನೆ, ಕೃಷ್ಣ ಭಕ್ತನಾಗಿ ಬರ್ತಾನೆ. ಕೃಷ್ಣ ವರ್ಣಂ ತ್ವಿಷಾ ಅಕೃಷ್ಣಂ, ಅವನ ಬಣ್ಣ ಕೃಷ್ಣನ ಬಣ್ಣ ಅಲ್ಲ. ಕೃಷ್ಣನ ಬಣ್ಣ ಮೇಘಶ್ಯಾಮ, ಚೈತನ್ಯ ಮಹಾಪ್ರಭು ಬಣ್ಣ ಚಿನ್ನದ ಬಣ್ಣ, ಗೌರಾಂಗ. ತ್ವಿಷಾ ಕೃಷ್ಣ ಸಾಂಗೋಪಾಂಗಾಸ್ತ್ರ ಪಾರ್ಶ್ವಂ, ಅವನು ತನ್ನ ಸಂಗಡಿಗರೊಟ್ಟಿಗೆ ಬರ್ತಾನೆ. ಅವನು ಏಕಾಂತವಾಗಿ ಬರೋದಿಲ್ಲ, ಅವನ ಸಂಗಡಿಗರು. ಕೃಷ್ಣ ಬಂದಾಗ ಬಲರಾಮ, ಯಶೋಧ, ದೇವಕಿ, ವಸುದೇವ ಇವರೆಲ್ಲರೂ ಅವರ ನಿತ್ಯ ಸಂಗಡಿಗರು. ಅರ್ಜುನ. ಸೊ ಮತ್ತೆ ಚೈತನ್ಯ ಮಹಾಪ್ರಭು ಬಂದಾಗ ಇವರೆಲ್ಲರೂ ಬರ್ತಾರೆ. ಸಾಂಗ ಉಪಾಂಗ ಅಸ್ತ್ರ ಪಾರ್ಶ್ವದ ಅವರೆಲ್ಲರೂ ಬರ್ತಾರೆ. ಯಜ್ಞೈ ಸಂಕೀರ್ತನೈ ಪ್ರಾಯ, ಅವ್ರು ಬಂದು ಈ ಸಂಕೀರ್ತನ ಯಜ್ಞವನ್ನು ಉದ್ಘಾಟಿಸ್ತಾರೆ. ಯಜ್ಞೈರ್ ಸಂಕೀರ್ತನೈ ಪ್ರಾಯ ಯಜಂತಿ ಸುಮೇಧಸ. ಎಲ್ಲ ಬುದ್ಧಿವಂತ ವ್ಯಕ್ತಿಗಳು ಈ ಅವತಾರವನ್ನು ಈ ರೀತಿ ಪೂಜಿಸ್ತಾರೆ ಅಂತ ಭಾಗವತದಲ್ಲಿ ಚೈತನ್ಯ ಮಹಾಪ್ರಭು ಬಗ್ಗೆ ಹೇಳಿದ್ದಾರೆ. ಮತ್ತೆ 7ನೇ ಇದರಲ್ಲಿ ಪ್ರಹ್ಲಾದ ಮಹಾರಾಜರು ಕೂಡ ಹೇಳೋದು, ಚನ್ನಃ ಖಲೌ ಅಭವತ್ ಅತಸತ್ ಯುಗ. ಕಲಿಯುಗದಲ್ಲಿ ನೀನು ಅವತರಿಸಿದ್ರು ಕೂಡ ನೀನು ಚೆನ್ನ ಅಂದ್ರೆ ನೀನು ಅಷ್ಟು ವ್ಯಕ್ತವಾಗೋದಿಲ್ಲ, ನೀನು ಅಷ್ಟು ನಿನ್ನ ಅವನ ಶಕ್ತಿಯನ್ನು ಇದನ್ನು ತೋರಿಸೋದಿಲ್ಲ. ನೀನು ತೋರಿಸಿದಾನೆ ಭಗವಂತ ಚೈತನ್ಯ ಮಹಾಪ್ರಭು ಲೀಲೆಗಳಿದೆ, ಆದರೆ ನೀನು ಅದರ ಘೋಷಣೆ ಮಾಡೋದಿಲ್ಲ. ಹಾಗಾಗಿ ನೀನು ಚೆನ್ನ ಅಂದ್ರೆ ಕವರ್ ಆಗಿದೆ, ಮುಚ್ಚಿ ಹೋಗಿದೆ. ಚೆನ್ನಃ ಕಲೌ ಕಲಿಯುಗದಲ್ಲಿ ಬಂದ್ರು ಕೂಡ ನೀನು ಚೆನ್ನ. ಅತಸ ತ್ರಿಯುಗ, ಅದಕ್ಕೆ ನಿನ್ನ ಇನ್ನೊಂದು ಹೆಸರು ತ್ರಿಯುಗ ಅಂತ ಹೇಳ್ತಾರೆ. ಸೊ ಮುಂದೆ ಈ ಅವತಾರಗಳ ಪಟ್ಟಿ ನೆಕ್ಸ್ಟ್ ಶ್ಲೋಕದಲ್ಲಿ ನೋಡ್ತೀವಿ. ಎಷ್ಟು ಅವತಾರಗಳಿವೆ. ಪ್ರತಿಯೊಂದು ಮನುವಿನ ಆಳ್ವಿಕೆಯಲ್ಲಿ ಅವತಾರಗಳು ಬರ್ತಾರೆ ಅಂತ ಹೇಳ್ತಾರೆ. ಒಂದು ದಿವಸ ಬ್ರಹ್ಮನ ದಿವಸದಲ್ಲಿ 14 ಮನುಗಳು ಬರ್ತಾರೆ. ಸೊ 14 ಮನುಗಳು ಒಂದು ದಿವಸದಲ್ಲಿ, ಒಂದು ತಿಂಗಳಿನಲ್ಲಿ 420 ಮನು, ಒಂದು ವರ್ಷದಲ್ಲಿ 5040 ಬರುತ್ತೆ. 420 ಇಂಟು ಇದು. ಸೊ ಇನ್ನು 5040 ಮನುಗಳು ಒಂದು ಬ್ರಹ್ಮನ ವರ್ಷದಲ್ಲಿ ಆಳ್ವಿಕೆ. ಸೊ ಪ್ರತಿಯೊಂದು ಮನುವಿನ ಒಂದು ವಿಶೇಷ ಅವತಾರ. ಈ ತರ ಬ್ರಹ್ಮನ ದಿವಸದಲ್ಲಿ ಬ್ರಹ್ಮನ 100 ವರ್ಷ ಅಂದ್ರೆ ಅದು ಎಷ್ಟು ಮನು ಲೆಕ್ಕ ಇದೆ ನೆಕ್ಸ್ಟ್ ಇದ್ರಲ್ಲಿ. 5040 ಇಂಟು 100, 5 ಲಕ್ಷ. ಸೊ 5 ಲಕ್ಷ ಅವತಾರಗಳು ಒಂದು ಬ್ರಹ್ಮನ ಇದರಲ್ಲಿ ಮನುವಂತರ ಅವತಾರ ಅಂತಾನೆ ಬರ್ತಾರೆ. ಸೊ ಒಂದು ಲೆಕ್ಕನೇ ಇಲ್ಲ ಭಗವಂತನ ಅವತಾರಗಳಿಗೆ ಎಷ್ಟು ಬರುತ್ತೆ ಅಂತ. ಅವತಾರಾಯಿ ಅಸಂಖ್ಯೇಯ ಹರೇ ಸತ್ವನಿಧೇ ದ್ವಿಜೋ ಯಥಾ ವಿದಾಸಿ ಸರಸಸ್ಯು ಸಹಸ್ರಶ. ಇದರ ನಂತರ ಋಷಯೋ ಮುನಯೋ ದೇವ ಋಷಯೋ ಮನವೋ ದೇವ ಮನುಪುತ್ರ ಮಹೌಜಸಃ ಕಲಾ ಏವ ಸ ಪ್ರಜಾಪತಯ ಸ್ಮೃತ. ಅನುವಾದ ಮಾತಾಜಿ 27ನೇದು.
ಎಲ್ಲ ಋಷಿಗಳು, ಮನುಗಳು, ದೇವತೆಗಳು ಮತ್ತು ಮನುವಿನ ಸಂತತಿಯವರು ವಿಶೇಷ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದು ಭಗವಂತನ ಸ್ವಾಂಶ ರೂಪಗಳು ಅಥವಾ ಸ್ವಾಂಶ ರೂಪದ ಭಾಗಗಳು ಆಗಿರುತ್ತಾರೆ. ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ಭಾವಾರ್ಥ: ತುಲನಾತ್ಮಕವಾಗಿ ಕಡಿಮೆ ಶಕ್ತಿಯನ್ನು ಹೊಂದಿರುವವರನ್ನು ವಿಭೂತಿ ಅವತಾರಗಳೆಂದು, ಹೆಚ್ಚು ಶಕ್ತಿಯನ್ನು ಹೊಂದಿದವರನ್ನು ಆವೇಶ ಅವತಾರಗಳೆಂದು ಕರೆಯಲಾಗುವುದು. ನೆಕ್ಸ್ಟ್ ಇದು ಮುಖ್ಯವಾದ ಶ್ಲೋಕ ಒಂದು ಈ ಭಾಗವತದ್ದು. ಏತೆ, ಎಲ್ಲರೂ ನನ್ನ ಹಿಂದೆ ಹೇಳಿ. ಏತೆ ಚಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃದಯಂತಿ ಯುಗೆ ಯುಗೆ. ನೆಕ್ಸ್ಟ್ ಅನುವಾದ. ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳ ಭಾಗಗಳು ಆಗಿರುತ್ತಾರೆ. ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮ ಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ ಅವತಾರವೆತ್ತುತ್ತಾನೆ. ಹೇಳೋದು ಈ ಶ್ಲೋಕದಲ್ಲಿ ಏತೇಚ ಅಂಶ ಕಲಾ. ಅಂಶ ಅಂದರೆ ಭಾಗ, ಕಲಾ ಅಂದರೆ ಅಂಶದ ಭಾಗ, ಅಂಶದ ಅಂಶ, ಅದನ್ನ ಕಲಾ ಅಂತ ಹೇಳ್ತಾರೆ. ಸೊ ಎಷ್ಟು ಅವತಾರಗಳಿಗೆ ಪಟ್ಟಿ ಮಾಡಿದ್ರು ಹೇಳೋದು ಇದೆಲ್ಲವೂ ಕೂಡ ಅಂಶ ಮತ್ತೆ ಕಲಾ, ಭಾಗ ಮತ್ತೆ ಭಾಗದ ಭಾಗ. ಅದೇ ಕೃಷ್ಣನು ಭಗವಾನ್ ಸ್ವಯಂ, ಅವನು ಮೂಲ ರೂಪ ಭಗವಾನ್ ಸ್ವಯಂ. ಕೃಷ್ಣಸ್ಸು ಭಗವಾನ್ ಸ್ವಯಂ. ಸೊ ಎಲ್ಲ ಲೋಕಗಳು ಪಟ್ಟಿ ಮಾಡಿದ್ಮೇಲೂ ಇಲ್ಲಿ ಸೂತ ಮುನಿಗಳು ಹೇಳ್ತಾ ಇರೋದು ಕೃಷ್ಣನು ಮೂಲ, ಆದಿಮೂಲ, ಅವನು ಸ್ವಯಂ ಭಗವಾನ್. ಸೊ ಈ ಭಗವಂತನ ಭಾಗ ಅಂದ್ರೆ ನಮ್ಮ ರೀತಿಯ ಭಾಗ ಅಲ್ಲ, ಅದು ಒಂದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮದು ಭಾಗ ಅಂದ್ರೆ ನನ್ನ ಕೈ ನನ್ನ ಭಾಗ, ಕಾಲು ನನ್ನ ಭಾಗ, ತಲೆ ನನ್ನ ಭಾಗ. ಇದು ನನಗೆ ಸ್ವಲ್ಪ ಕಡಿಮೆ ಅನ್ಸ್ಬೋದು ನಿಮಗೆ. ಆದ್ರೆ ಭಗವಂತನ ಭಾಗಗಳಂದ್ರೆ ಅದು ಕೂಡ ಪೂರ್ಣವೇ ಒಂದು ರೀತಿಯಲ್ಲಿ. ಹೀಗೆ ಕೃಷ್ಣನಿಂದನೇ ಬಲರಾಮ ಬರ್ತಾರೆ, ಬಲರಾಮನಿಂದನೇ ಆದಿ ಚತುರ್ವ್ಯೂಹ, ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ಮೂಲ ರೂಪಗಳು ಗೋಲೋಕದಲ್ಲಿದೆ. ನಂತರ ಅವನಿಂದ ನಾರಾಯಣ ರೂಪ ಬರುತ್ತೆ. ನಾರಾಯಣನ ಇನ್ನೊಂದು ವಿಸ್ತರಣೆಯಾಗಿ ಈ ಎರಡನೇ ಚತುರ್ವ್ಯೂಹ, ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇವು ವೈಕುಂಠ ಲೋಕಗಳಲ್ಲಿ ಈ ರೂಪಗಳಿವೆ. ಗೋಲೋಕದಲ್ಲಿ ನಂತರ ಎರಡನೇ ಚತುರ್ವ್ಯೂಹ ರೂಪ. ಈ ರೂಪಗಳು ನಮಗೆ ಒಮ್ಮೊಮ್ಮೆ ಇದು ಕಡಿಮೆಯಾಗಿ ಇದೆಯಾ ಶಕ್ತಿ ಅಂತ ಅನ್ಸೋದಿಲ್ಲ. ಭಗವಂತನ ಒಂದೇ ವ್ಯಕ್ತಿ, ಅವನಿಗೆ ಇಷ್ಟು ರೂಪಗಳಲ್ಲಿ ಅವನು ವಿಸ್ತರಣೆಗೊಂಡ್ರು ಅವನು ಅಷ್ಟೇ ಶಕ್ತಿಶಾಲಿಯಾಗಿರ್ತಾನೆ. ಆದರೂ ಕೃಷ್ಣ ರೂಪದಲ್ಲಿ ಅವನೊಂದು ದಿವ್ಯ ಗುಣಗಳನ್ನು ವ್ಯಕ್ತಪಡಿಸ್ತಾನೆ. ಅವನ ಒಂದು 4 ದಿವ್ಯ ಗುಣಗಳು, ರೂಪ ಮಾಧುರ್ಯ, ವೇಣು ಮಾಧುರ್ಯ, ಇಲ್ಲ ಅಂದ್ರೆ ಶಕ್ತಿಯುತವಾಗಿ ಅವನು ಅಷ್ಟೇ ಸಾಮರ್ಥ್ಯ ಹೊಂದವ. ಏನೋ ಕಡಿಮೆಯಾಗಿ ಭಾಗ ಅಂದ್ರೆ ಚಿಕ್ಕದು ಅಂತ ನಾವು ಆಲೋಚನೆ ಮಾಡಬಾರ್ದು ಆ ರೀತಿ. ಆದರೂ ಮೂಲ ರೂಪ ಅನ್ನೋದು ಕೃಷ್ಣ ರೂಪ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಕೃಷ್ಣನನ್ನು ಅವತಾರ ಅಂತ ಹೇಳೋದಿಲ್ಲ, ಅವತಾರಿ ಅಂತ ಹೇಳ್ತಾರೆ. ಎಲ್ಲ ಅವತಾರಗಳು ಕೂಡ ಮೂಲ ಅವತಾರಿ ಕೃಷ್ಣನ. ಸೊ ಕೃಷ್ಣನು ಎಲ್ಲ ಅವನ ರೂಪಗಳು ಎಷ್ಟು ಬರ್ತವೆ, ನಾರಾಯಣ ಎಲ್ಲ ರೂಪಗಳು. ಮತ್ತೆ ಬರೋದು ಈ ಎರಡನೇ ಚತುರ್ವ್ಯೂಹದಿಂದ ಸಂಕರ್ಷಣದಿಂದ ಮಹಾವಿಷ್ಣು ರೂಪ ಬರೋದು. ಮಹಾವಿಷ್ಣು ಅವರಿಂದ ಗರ್ಭೋದಕ ವಿಷ್ಣು, ಕ್ಷೀರೋದಕ ವಿಷ್ಣು, ಈ 3 ವಿಷ್ಣು ಅವತಾರಗಳು ಪುರುಷ ಅವತಾರಗಳು ಅಂತ ಕೇಳ್ತೇವೆ. ಇವರು 3 ಜನ ಈ ಭೌತಿಕ ಲೌಕಿಕ ಜಗತ್ತುಗಳಿಗೆ ಅವರೇ ನಿರ್ವಹಣೆ ಹೊಂದೋದು ವಿಷ್ಣು ರೂಪ. ಸೊ ಒಂದು ರೀತಿಯಲ್ಲಿ ವಿಷ್ಣು ಅನ್ನೋದು ಈ ಭೌತಿಕ ರೂಪಗಳು ಅಂತ, ಭೌತಿಕ ಪ್ರಪಂಚಕ್ಕೆ ಭಗವಂತನ ತೋರಿಸೋ ರೂಪಗಳು ಅಂತ ಹೇಳ್ಬೋದು. ಅವನು ಆಧ್ಯಾತ್ಮಿಕ ವ್ಯಕ್ತಿನೇ, ಅದೇನು ಅವನು ಭೌತಿಕ ವ್ಯಕ್ತಿ ಅಲ್ಲ. ಆದರೂ ಈ ಭೌತಿಕ ಜಗತ್ತಿಗೆ ನಿರ್ವಹಣೆ ಪಡೋ ರೂಪಗಳು ವಿಷ್ಣು ಅಂತ ಕರೀತಾರೆ. ವೈಕುಂಠ ಲೋಕದಲ್ಲಿ ಅವನ ನಾರಾಯಣ ಅಂತ ಕರೀತಾರೆ. ಆ ರೂಪಗಳು ನಾರಾಯಣ ರೂಪ. ಕೃಷ್ಣನು ಆದಿನಾರಾಯಣ, ನಾರಾಯಣಕ್ಕೆ ಮೂಲ ರೂಪ ಅಂತ ನಾವು ಅರ್ಥ ತಿಳ್ಕೊಳ್ಬೇಕು. ಗೋಲೋಕ ಧಾಮ್ನಿ ನಿಜಧಾಮ್ನಿ ತಲೇಚ ತಸ್ಯ ದೇವಿ ಮಹೇಶ ಹರಿಧಾಮಸು ತೇಷು ತೇಷು. ಬ್ರಹ್ಮಸ್ಮಿತ ಹೇಳೋದು ನಾವಿರೋದು ದೇವಿಧಾಮದಲ್ಲಿ. ದೇವಿಧಾಮನ್ ಅಂದ್ರೆ ಈ ಪ್ರಕೃತಿ ದುರ್ಗಾ, ಅವರ 3 ಗುಣಗಳ ನಿರ್ವಹಣೆಯಲ್ಲಿ ನಾವಿದ್ದೇವೆ. ನಮ್ಮ ಮೇಲೆ ಇದೆಯಂತೆ ಮಹೇಶಧಾಮ. ಮಹೇಶಧಾಮ ಅಂದ್ರೆ ಶಿವ. ಇನ್ಫ್ಯಾಕ್ಟ್ ಬಹಳ ಜನ ಶಿವನ ಪೂಜೆ ಮಾಡೋದು ಯಾಕಂದ್ರೆ ನಾವು ಐಕ್ಯರಾಗಬೇಕು. ಸೊ ಅವನ ಇದು ಪ್ರದೇಶ ಮಹೇಶಧಾಮ ಅಂತ ಹೇಳ್ತಾರೆ. ಕೈಲಾಸಧಾಮ ಹೊಂದಿದೆ. ಮತ್ತೆ ಆ ಬ್ರಹ್ಮಜ್ಯೋತಿಯಲ್ಲಿ ಲೀನರಾಗೋದು ಕೂಡ ಅವರ ಒಂದು ನಿರ್ವಹಣೆ ಅಂತ ಹೇಳ್ತಾರೆ, ಐಕ್ಯರಲ್ಲ. ಸೊ ಹಾಗೆ ಅದು ಮಹೇಶಧಾಮ.
ಮಹೇಶಧಾಮದ ಮೇಲಿರೋದು ಹರಿಧಾಮ, ಈ ವೈಕುಂಠ ಲೋಕಗಳು. ಎಷ್ಟೋ ಭಗವಂತನ ರೂಪಗಳಿದೆ, ಅಸಂಖ್ಯಾತ ರೂಪಗಳು. ಅಲ್ಲಿ ಭಗವಂತನು ಈ ರೂಪಗಳ ಧಾರಣೆ ಮಾಡಿ ಇದ್ದಾನೆ. ಇದರ ಮೇಲೆ ಗೋಲೋಕಧಾಮ. ಗೋಲೋಕಧಾಮ ಅನ್ನೋದು ಎಲ್ಲ ಧಾಮಗಳಿಂದ ಉನ್ನತವಾದ ಧಾಮ. ಸೊ ಅಲ್ಲಿ ಭಗವಂತನು ಕೃಷ್ಣ ರೂಪದಲ್ಲಿದ್ದಾನೆ. ಗೋಲೋಕದಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ವೃಂದಾವನ, ಪುರ, ದ್ವಾರಕೆ, ಈ ಜಗನ್ನಾಥ್ ಪುರಿ, ಇದೆಲ್ಲವೂ ಕೂಡ ಅಲ್ಲಿ ಸ್ಥಳಗಳು. ಗೋಲೋಕದಲ್ಲಿ ಇದೆಲ್ಲ ಭಾಗಗಳಿವೆ. ಇಲ್ಲಿ ನಮಗೆ ಬೇರೆ ಬೇರೆದಾಗಿ ಕಾಣಿಸುತ್ತೆ. ಇಲ್ಲಿ ವೃಂದಾವನ, ಇಲ್ಲಿ ಮಥುರಾ, ಇಲ್ಲಿ ಉತ್ತರ ಭಾರತದಲ್ಲಿದೆ. ಇಲ್ಲಿ ಜಗನ್ನಾಥ್ ಪುರಿ ಇಲ್ಲಿ ಪೂರ್ವ ಭಾರತದಲ್ಲಿದೆ. ಇಲ್ಲಿ ದ್ವಾರಕೆ ಇಲ್ಲಿ ಪಶ್ಚಿಮ ಭಾರತದಲ್ಲೇ. ಹೀಗೆ ನಮಗೆ ಬೇರೆ ಬೇರೆ ಕಾಣುತ್ತಿಲ್ಲಿ ಈ ಭೌತಿಕ ಜಗತ್ತಿನಲ್ಲಿ. ಆದ್ರೆ ಮೂಲವಾಗಿ ಈ ಧಾಮಗಳು ಭಗವಂತನ ಆಧ್ಯಾತ್ಮಿಕ ಗಗನದಲ್ಲಿ ಇರುವ ಧಾಮ, ಗೋಲೋಕದ ಭಾಗಗಳಿವೆ. ಹೇಗೆ ಭಗವಂತನ ಅವತರಿಸ್ತಾನೆ ಅದೇ ರೀತಿ ಈ ಲೋಕಗಳು ಇಲ್ಲಿ ಅವತರಿಸಿದೆ ಅಂತ ಹೇಳ್ತಾರೆ. ಈ ವೃಂದಾವನ ಧಾಮ, ಈ ತೀರ್ಥಕ್ಷೇತ್ರಗಳು ಅದು ಅವತರಿಸುವ ಪ್ರದೇಶಗಳು. ಹೇಳ್ತಾರೆ, ವೃಂದಾವನಂ ಪರಿತ್ಯಜ್ಯ ಪಾದಮೇಕಂ ನ ಗಚ್ಚತಿ. ಕೃಷ್ಣನ ಮೂಲ ರೂಪದಲ್ಲಿ ಅವನು ವೃಂದಾವನನ್ನ ಬಿಟ್ಟು ಒಂದು ಹೆಜ್ಜೆನೂ ಹೊರಗೆ ಬರೋದಿಲ್ಲ. ಮತ್ತೆ ಹೇಗೆ ಅವನು ಅವತರಿಸಿದಾನೆ ಅಂದ್ರೆ, ಅವನು ಅವತರಿಸಿದಾನೆ ಹೇಗೆ ಅಂದ್ರೆ ಅವನ ಧಾಮ ಕೂಡ ಅವತರಿಸಿದೆ. ಅವನ ಧಾಮನು ಕೂಡ, ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳಿದ್ದು, ಆರಾಧ್ಯ ಭಗವಾನ್ ಹರಿ ತದ್ದಾಮ ವೃಂದಾವನ. ಎಷ್ಟು ಮಟ್ಟಿಗೆ ನಾವು ಕೃಷ್ಣನ ಆರಾಧಿಸ್ತೇವೆ ಅದೇ ಮಟ್ಟಿಗೆ ಅದೇ ಸಮಗ್ರವಾಗಿ ಅವನ ಧಾಮನು ಕೂಡ ನಾವು ಆರಾಧನೆ ಮಾಡಬೇಕು. ಅವನ ಧಾಮನು ಕೂಡ ಅವನ ವಿಸ್ತರಣೆಯಾಗಿ ಅದು ಕೂಡ ದಿವ್ಯವಾದದ್ದು. ಆರಾಧ್ಯ ವ್ರಜೇಶತನಯ ತದ್ದಾಮ ವೃಂದಾವನ. ಮತ್ತೆ ಚೈತನ್ಯ ಮಹಾಪ್ರಭು ಮುಖ್ಯ ಇದರಲ್ಲಿ ಶಿಕ್ಷಣಗಳು ಇದೊಂದು, ಅವನ ಧಾಮವನ್ನು ನಾವು ಅವನಷ್ಟು ಮಟ್ಟಿಗೆ ಪೂಜಿಸ್ಬೇಕು. ಮತ್ತೆ ರಮ್ಯಾ ಕಾಚಿತ್ ಉಪಾಸನ ವ್ರಜವಧೂರ್ ವರ್ಗೇಣ ಕಲ್ಪಿತ. ಈ ಗೋಪಿಕೆಯರು ಕೃಷ್ಣನಿಗೆ ಪೂಜೆ ಮಾಡೋದು, ಇದಕ್ಕಿಂತ ಉನ್ನತವಾದ ಭಕ್ತಿ ಇಲ್ಲ. ಇದನ್ನ ನಾವು ಅನುಸರಣೆ ಮಾಡಬೇಕು. ಇದು ಕೂಡ ಅವರ ಎರಡನೇ ಇನ್ನೊಂದು ಬೋಧನೆ. ಇನ್ನೊಂದು ಬೋಧನೆ ಪ್ರೇಮ ಪುಮಾರ್ಥ ಮಹಾನ್. ಈ ಭಾಗವತ, ಈ ಧರ್ಮದ ಉದ್ದೇಶ ಏನಂದ್ರೆ ಭಗವಂತನ ಪ್ರೀತಿಯನ್ನು ಗಳಿಸೋದು. ಪ್ರತಿಯೊಂದು ಜೀವಿಯ ಜೀವನದ ಪರಿಪೂರ್ಣತೆ ಅಂದ್ರೆ ಭಗವಂತನಿಗೆ ನಮಗೆ ಇರೋ ನಿತ್ಯ ಸಂಬಂಧದ ಪ್ರೇಮವನ್ನು ಗಳಿಸೋದು. ಪ್ರೇಮ ಪುಮಾರ್ಥ ಮಹಾನ್, ಅದು ನಿಜವಾದ ಅರ್ಥ. ಸಾಧಾರಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಆದರೆ ನಿಜವಾದ ವೈದಿಕ ಉದ್ದೇಶ ಅಂದ್ರೆ ಪ್ರತಿಯೊಂದು ಜೀವಿಗೆ ಕೃಷ್ಣನೊಟ್ಟಿಗೆ ಇರುವ ಆ ಪ್ರೀತಿ ಸಂಬಂಧವನ್ನು ಬೆಳೆಸೋದು, ಈ ಪ್ರೇಮವನ್ನು ಗಳಿಸೋದು. ಅದು ಚೈತನ್ಯ ಮಹಾಪ್ರಭು ಇನ್ನೊಂದು ಬೋಧನೆ. ಇನ್ನೊಂದು ಶ್ರೀಮದ್ ಭಾಗವತಂ ಅಮಲಂ ಪುರಾಣ. ಶ್ರೀಮದ್ ಭಾಗವತ ನಾವೇನು ಓದ್ತಾ ಇದ್ದೀವಿ, ಇದರಲ್ಲಿ ಯಾವ ಒಂದು ಮಲ ಇಲ್ಲ, ಸಂಪೂರ್ಣವಾಗಿ ಇದು ಅಮರವಾದ ಪುರಾಣ. ಸೊ ಇದು ಚೈತನ್ಯ ಮಹಾಪ್ರಭು ಶಿಕ್ಷಣದಲ್ಲಿ ಬೋಧನೆಯಲ್ಲಿ ತಿರುಳು ಅಂತ ಹೇಳ್ತಾರೆ. ಒಂದು ಈ ಯಾವುದು ಭಗವಂತನ ಧಾಮವಾದನ್ನು ಅವನಷ್ಟೇ ಅದು ನಾವು ಆರಾಧನೆ ಮಾಡಬೇಕು, ಅದು ಸಮ ಅದು ಅಂತ. ಎರಡನೆಯದು ಈ ಗೋಪಿಕೆಯರು ಮಾಡಿದ ಭಗವಂತನ ಭಕ್ತಿ ಎಲ್ಲ ಭಕ್ತಿಗಿಂತ ಶ್ರೇಷ್ಠವಾದದ್ದು ಅಂತ. ಮೂರನೆಯದು ಮನುಷ್ಯ ಜನ್ಮದಲ್ಲಿ ನಾವು ಪರಿಪೂರ್ಣತೆ ಪಡೆಯೋದು ಕೃಷ್ಣ ಪ್ರೇಮ, ಅದನ್ನು ಸಾಧಿಸೋದು. ಇದು ಮೋಕ್ಷ ಅಂತಲ್ಲ, ಮೋಕ್ಷಕ್ಕಿಂತ ಹೆಚ್ಚು ಪ್ರೇಮ ಅನ್ನೋದು. ಮೋಕ್ಷ ಅನ್ನೋದು ಅದು ಒಂದು ಹಂತ. ಅದು ನಿಜವಾದ ನಮ್ಮ ಸ್ವರೂಪ ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಪ್ರೇಮ ಭಕ್ತಿ ಮಾಡೋದು, ಅದು ನಮ್ಮ ನಿಜವಾದ. ನಾಲ್ಕನೆಯದು ಈ ಶ್ರೀಮದ್ ಭಾಗವತ ಅನ್ನೋದು ಅಮಲ ಪುರಾಣ. ಇದರಲ್ಲಿ ನಮ್ಗೆ ಎಲ್ಲ ಬೇಕಾದ ನಮ್ಗೆ ಒಂದು ಮಾರ್ಗದರ್ಶನ ಇದೆ, ಆ ಜ್ಞಾನ ಇದೆ, ಈ ಒಂದು ಇದನ್ನ ಗುರಿಯನ್ನು ನಾವು ಮುಟ್ಟಲಿಕ್ಕೆ. ಸೊ ಚೈತನ್ಯ ಮಹಾಪ್ರಭುಗಳ ಒಂದು ಸಂಗ್ರಹವಾದ ಇದು ಅಂತ ಹೇಳ್ತಾರೆ. ಸೊ ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಕೃಷ್ಣಸ್ತು ಭಗವಾನ್ ಸ್ವಯಂ. ಬ್ರಹ್ಮ ಸಮಿತಿಯಲ್ಲೂ ಕೂಡ ಬ್ರಹ್ಮದೇವರು ಹೇಳೋದು, ರಾಮಾದಿಮೂರ್ತಿಷು ಕಲಾನೀನ ತಿಷ್ಟಂ ನಾನಾವತಾರಂ ಅಕರೋದ್ ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮ ಪುಮಾನ್ಯಂ ಗೋವಿಂದ ಮಾಸಿ ಪುರುಷಂ ತಮಹಂ ಭಜ. ಬ್ರಹ್ಮದೇವರು ಕೂಡ ಹೇಳೋದು, ಈ ರಾಮ ಮತ್ತೆ ನರಸಿಂಹ, ವರಾಹ ಎಷ್ಟೋ ರೂಪಗಳಿದೆ, ಇವೆಲ್ಲವೂ ಕೂಡ ಕಲಾ ನಿಯಮೇನ ತಿಷ್ಟಂ. ಕಲಾ ಅಂದ್ರೆ ಇವೆಲ್ಲವೂ ಅಂಶಗಳು, ಒಂದು ಸಮಯದಲ್ಲಿ ಬರ್ತವೆ. ನಾನಾವತಾರಂ ಅಕರೋದ್ ಭುವನೇಶು ಕಿಂತು, ನಮ್ಮ ಭುವನದಲ್ಲಿ ಭಗವಂತನ ಅವತರಿಸಿ ಬರ್ತಾರೆ. ಅದೇ ಕೃಷ್ಣನ ರೂಪ, ಕೃಷ್ಣ ಸ್ವಯಂ ಪರಮ ಪುಮಾನ್, ಅವನ ಪರಮ ರೂಪ, ಅದು ಆದಿ ರೂಪ ಅಂತ. ಸೊ ಇದೊಂದು ಸಾಧಾರಣವಾಗಿ ವಿಷ್ಣು ಮತ್ತೆ ಜನರು ಭಾವಿಸ್ತಾರೆ. ಆದ್ರೆ ವಿಷ್ಣುವಿಗೂ ಕೂಡ, ವಿಷ್ಣುವಲ್ಲಿ ಮೂಲ ರೂಪ ಕೃಷ್ಣ ಅಂತ. ಅದು ನೀವು ಭಾಗವತದಿಂದನೋ ಬ್ರಹ್ಮ ಸಮಿತಿಯಿಂದ ನಾವು ತಿಳಿಬೇಕಾದ ವಿಷಯ ಇದು. ಇಲ್ಲಾಂದ್ರೆ ತೊಂದರೆ ಇಲ್ಲ, ಅವ್ರ ಒಂದೇ ವ್ಯಕ್ತಿ, ಕೃಷ್ಣ ವಿಷ್ಣು ಒಂದೇ ವ್ಯಕ್ತಿ. ಅವ್ರ ಭಕ್ತಿ ಮಾಡೋದು ಅದು ಉತ್ತಮ. ಮತ್ತೆ ದೇವತೆಗಳಿಗೆ ಸಮ ಅಂತ ತಿಳ್ಕೊಳ್ಳೋದು ಅದು ಒಂದು ಅಪರಾಧನೇ ಆಗುತ್ತೆ. ಇದೇನು ಅಪರಾಧ ಇಲ್ಲ. ಕೃಷ್ಣ ವಿಷ್ಣು ಯಾವ ರೂಪವನ್ನು ನಾವು ಆರಾಧನೆ ಮಾಡೋದು ತಪ್ಪಿಲ್ಲ. ಏನು ಬ್ರಹ್ಮ ರುದ್ರಾದಿ
ಸಮತ್ವೇನ ವೀಕ್ಷೇತ, ಅದು ತಪ್ಪು. ಬ್ರಹ್ಮ ಮತ್ತೆ ಶಿವನನ್ನು ವಿಷ್ಣು ಅಂತ ಸಮಾನ ನೋಡೋದು ತಪ್ಪು. ವಿಷ್ಣುವಿನ ನಾನಾ ರೂಪಗಳಿದೆ. ಅದ್ವೈತ ಅಚ್ಯುತಂ ಅನಾದಿಂ ಅನಂತ ರೂಪಂ, ಅವನೊಬ್ಬನೇ ಅದ್ವೈತ. ಆಮೇಲೆ ಅಚ್ಯುತನು, ಅಚ್ಯುತನ ಯಾವ ಹೊಂದೋದಿಲ್ಲ, ಆದರೆ ಅನಂತ ರೂಪವನಿದೆ ಅವನು. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಆಕ್ಚುಲಿ ಬ್ರಹ್ಮ ಸಂಹಿತೆಯಲ್ಲಿ ತುಂಬಾ ನೇರವಾಗಿ ಸ್ಪಷ್ಟವಾಗುತ್ತೆ. ಇಲ್ಲ ಅಂದ್ರೆ ಭಾಗವತದಲ್ಲೂ ಇದೆ, ಆದ್ರೆ ಒಂದೊಂದು ಶ್ಲೋಕದಲ್ಲಿ ನಮ್ಗೆ ಹುಡುಕ್ಬೇಕಾಗುತ್ತೆ. ಇಲ್ಲಿ 3ನೇ ಅಧ್ಯಾಯದಲ್ಲಿ ಇದು ಸ್ಪಷ್ಟವಾಗಿದೆ. ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಅಂದ್ರೆ ಬ್ರಹ್ಮದೇವರು ಅದನ್ನ ನೇರವಾಗಿ ಅದನ್ನ ಯಾಕಂದ್ರೆ ಹೇಳ್ತಾರೆ, ಬ್ರಹ್ಮನಿಗೆ ಬ್ರಹ್ಮದೇವರು ಮೊದಲು ಹುಟ್ಟಿದಾಗ ಗರ್ಭೋದಕ ವಿಷ್ಣು ಒಕ್ಕಲಿನಿಂದ ಹುಟ್ಟುತ್ತಾರೆ. ಹುಟ್ಟಿದ ನಂತರ ಅವ್ರು ತಪಸ್ಸೆ ಮಾಡ್ತಾರೆ, ಸಾವಿರಾರು ವರ್ಷ ಅಂತೆ ದೇವತಾ ಸಮಯದಲ್ಲಿ ಮಾಡೋದು. ನಂತರ ಅವ್ರಿಗೆ ನಾರಾಯಣನ ಇದು ದರ್ಶನ ಆಗತ್ತೆ. ನಾರಾಯಣ ವೇದಗಳೆಲ್ಲ ಹೇಳ್ತಾರೆ. ನಂತರ ಮತ್ತೆ ಬ್ರಹ್ಮದೇವರು ಇನ್ನ ತಪಸ್ಸಿಗೆ ಕೂತ್ಕೊಳ್ದಾಗ ಅವ್ರಿಗೆ ಮತ್ತೆ ಕೃಷ್ಣನ ಆದಿ ರೂಪದ ದರ್ಶನ ಆಗುತ್ತೆ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಹೇಳ್ತಾರೆ. ಅಲ್ಲಿ ನನಗೆ ಆ ಕೃಷ್ಣನು ಕಾಣಿಸ್ಕೊಂಡು ಗೋಲೋಕ ಕಾಣಿಸ್ತಾ ಇರುತ್ತೆ. ಗೋಲೋಕನಾಥ ಕೃಷ್ಣನ ನೋಡಿ ಮತ್ತೆ ಅವರು ಆ ಪ್ರಾರ್ಥನೆಗಳು ಸಲ್ಲಿಸು ಈ ಬ್ರಹ್ಮ ಸಂಹಿತೆ. ಈ ಪುಸ್ತಕ ಅಷ್ಟು ಜನರಿಗೆ ಅಷ್ಟು ಗೊತ್ತಿಲ್ಲ, ಈ ಬ್ರಹ್ಮ ಸಂಹಿತೆ ಅನ್ನೋದು. ಇದನ್ನ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿ ಯಾವುದದು ಕೇರಳದಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನ ಗುರುವಾಯೂರಲ್ಲ, ಏನು ಯಾವ ಅನಂತ ಪದ್ಮನಾಭ ಹತ್ರನೇ ಆ ದೇವಸ್ಥಾನ, ನನ್ನ ಹೆಸರು ನೆನಪರ್ತಾ ಇಲ್ಲ. ಅಲ್ಲಿ ಈ ಕೃತಿ ಸಿಗುತ್ತೆ. ಅದು ಕೂಡ ಬ್ರಹ್ಮ ಸಂಹಿತೆ ತುಂಬಾ ದೊಡ್ಡ ಕೃತಿ. ಅದರಲ್ಲಿ 5ನೇ ಅಧ್ಯಾಯ ಮಾತ್ರ ನಮ್ಗೆ ಈಗ ಸಿಕ್ಕಿದೆ. 100 ಅಧ್ಯಾಯಗಳಿದೆ ಅದರಲ್ಲಿ. ಬ್ರಹ್ಮ ಸಂಹಿತೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿರೋದು ಕೃಷ್ಣನಿಗೆ ಆಗ. ಆದರೆ ಅದರಲ್ಲಿ ಈಗ ನಮ್ಗೆ 5ನೇ ಅಧ್ಯಾಯ ಮಾತ್ರ ಇರೋದೀಗ ಸದ್ಯಕ್ಕೆ. ಸೊ ಈ 5ನೇ ಅಧ್ಯಾಯನ ಚೈತನ್ಯ ಮಹಾಪ್ರಭು ಅಲ್ಲಿಂದ ಅದನ್ನೊಂದು ಕಾಪಿ ತೆಗೆದು ಮತ್ತೆ ಅವ್ರ ಭಕ್ತರಿಗೆ ಇದು ನೋಡಿ, ಇದು ಮುಖ್ಯವಾದ ಇದು ಇರುತ್ತೆ ಅಂತ ಕೊಡ್ತಾರೆ. ಅಂದ್ರೆ ಕಾಲ ಸಮಯದಲ್ಲಿ ಏನಾಗುತ್ತೆ, ಒಂದೊಂದು ಗ್ರಂಥಗಳು ಅದು ಇದಾಗ್ಬಿಡುತ್ತೆ, ಜನರ ಒಂದು ಇದರಿಂದ ದೃಷ್ಟಿಯಿಂದ ಹೊರಗೆ ಬಂದ್ಬಿಡುತ್ತೆ. ಈಗ ವೇದಗಳು ಅಷ್ಟೇ, ವೇದಗಳು ಎಷ್ಟು ಇದೆ ಅಂದ್ರೆ ಹೇಳ್ತಾರೆ, ಇವಾಗ ಎಲ್ಲವೂ ಕೂಡ ನಮ್ಗೆ ಇಲ್ಲ. ನಮ್ಗೆ 90% ವೇದಗಳ ಶ್ಲೋಕಗಳು ಗ್ರಂಥಗಳು ಇದು ಇಲ್ಲ. ಆ ನಳಂದ ಇದು ಆದಾಗ ಅವರು ನಳಂದ ಯಾರು ನಮ್ಮ ಮಹಮ್ಮದ್ ಬಂದಾಗ ಅದನ್ನ ಇದು ಮಾಡ್ತಾರೆ, ನಳಂದ ಯೂನಿವರ್ಸಿಟಿ ತಕ್ಷಶಿಲಾ ನಳಂದ. ಅವಾಗ ಇದೆಲ್ಲ ವೇದಕ್ಕೆ ಎಷ್ಟೋ ಗ್ರಂಥಗಳು 90% ಅಷ್ಟು ಇದು ಭಸ್ಮ ಆಗೋಯ್ತು ಅಂತ ಹೇಳ್ತಾರೆ. ಮೊಹಮ್ಮದ್ ಯಾವ ಟೈಮಲ್ಲೂ ಅಲ್ಲ, ಅವರು ಇಲ್ಲಿ ದಾಳಿ ಬಂದಾಗ ಆ ಒಂದು ಯೂನಿವರ್ಸಿಟಿ ಇತ್ತು, ವಿಶ್ವವಿದ್ಯಾಲಯ, ನಳಂದ ಯೂನಿವರ್ಸಿಟಿ. ಅಲ್ಲೆಲ್ಲ ಇದೆಲ್ಲ ಗ್ರಂಥಗಳು, ಉಪನಿಷತ್ತುಗಳು, ವೇದಗಳೆಲ್ಲ ಇತ್ತಂತೆ. ಇದನ್ನ ಅವರು ಎಲ್ಲ ಬರ್ನ್ ಮಾಡಿದಂತೆ ಈ ವಿಶ್ವವಿದ್ಯಾಲಯ. ಎಷ್ಟೋ ದಿವಸಗಳು ಅದು ಬರ್ನ್ ಆಯ್ತಂತೆ, ಅಷ್ಟು ಪುಸ್ತಕಗಳಿತ್ತಂತೆ. ಈಗ ನೋಡಿದ್ರೆ ಕಲಿಯುಗದಲ್ಲಿ ಅಂದ್ರೆ ನಾನು ಹೇಳೋದೇನಂದ್ರೆ, ಮೂಲ ವೇದ ಗ್ರಂಥಗಳಿಂದ ಅದು ಭಗವಂತ ಇಚ್ಛೆಯಿಂದನೇ ಇದೆಲ್ಲ ನಾಶ ಆಗಿದೆ. ಆದ್ರೂ ಕೂಡ ಮುಖ್ಯ ಗ್ರಂಥಗಳಾದ ನಮಗೆ ಭಗವದ್ಗೀತೆ, ಭಾಗವತ ಇವೆಲ್ಲೂ ಕೂಡ ಇದೆ, ಅದು ನಾಶ ಆಗೋದಿಲ್ಲ. ಭಗವಂತ ಇಚ್ಛೆ, ವೇದವ್ಯಾಸರು ಅಷ್ಟು ಬರೆದಿದ್ದಾರೆ, ಶ್ರುತಿಯಲ್ಲಿ ಇದೆ ಇದೆಲ್ಲ. ಆದ್ರೆ ಕಾಲ ಸಮಯದಲ್ಲಿ ನಮಗೆ ಕಲಿಯುಗ ಇದು ಅಗತ್ಯ ಇಲ್ಲೋ ಅಂತನೋ ಇನ್ನೋ ಏನೋ ಭಗವಂತನೋ ಇಲ್ಲ. ಈಗ ಆಯುರ್ವೇದ, ಜ್ಯೋತಿರ್ವೇದ ಇದೆಲ್ಲ ತುಂಬಾ ವೈಜ್ಞಾನಿಕ ಇದು, ಈಗೆಲ್ಲ ನಮ್ಗೆ ಲಭ್ಯ ಇಲ್ಲ. ನಮ್ಗೆ ಎಲ್ಲೋ ಒಂದು ಸ್ವಲ್ಪ ಸುಳಿವು ಸಿಗುತ್ತೆ ಅಷ್ಟೇ ನಮ್ಗೆ. ಇಲ್ಲಾಂದ್ರೆ ಇದ್ರ ಬಗ್ಗೆ ತುಂಬಾ ಪುಸ್ತಕಗಳಿತ್ತು, ಜ್ಞಾನ ಇತ್ತು. ಆದ್ರೆ ಇದು ಕಲಿಯುಗದಲ್ಲಿ ಕಾಲ ಸಮಯದಲ್ಲಿ ನಾಶ ಆಗಿದೆ. ಏನ್ ಬೇಕು ಭಗವಂತನು ಅದನ್ನ ರಕ್ಷಣೆ ಮಾಡಿಟ್ಟಿರ್ತಾನೆ. ಅವಾಗ ನಮ್ಗೆ ಅತಿ ಅಗತ್ಯವಾದದ್ದು ಕಲಿಯುಗಕ್ಕೆ ಯಾವ್ದು ಅತಿ ಅಗತ್ಯವಾದ್ದು? ಭಾಗವತ. ಈಗ ಭಾಗವತಲ್ಲೇ ಹೇಳಿದಾಗೆ ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿಸ್ಸಹ ಕಲೌ ನಷ್ಟ ದೃಶಾಮೇಶ ಪುರಾಣಾರ್ಕೋ ಅಧುನಾ ಉದಿತ. ಈ ಭಾಗವತದಲ್ಲಿ ಮುಂದೆ ಓದ್ತೇವೆ ನಾವು. ಅಲ್ಲಿ ಹೇಳೋದು, ಕೃಷ್ಣನು ಸಣ್ಣ ಧಾಮಕ್ಕೆ ಹೋಗಿದ ನಂತರ ದ್ವಾಪರ ಯುಗದ ಅಂತ್ಯದಲ್ಲಿ ಧರ್ಮ ಮತ್ತೆ ಜ್ಞಾನವನ್ನು ತೆಗೆದುಕೊಂಡು ಹೋಗ್ಬಿಟ್ಟ ಅಂದ್ರೆ ಕಲಿಯುಗ ಶುರುವಾಗಿದೆ. ಕಲಿಯುಗ ಪ್ರಭಾವದಲ್ಲಿ ಎಲ್ಲ ಧರ್ಮ ಜ್ಞಾನ ಎಲ್ಲ ನಷ್ಟ ಆಗಿದೆ ಅಂತ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿಸ್ಸಹ ಕಲೌ ನಷ್ಟ ದೃಶಾಮೇಶ. ಕಲಿಯುಗದ ಜನರಿಗೆ ಇವಾಗ ದೃಷ್ಟಿ ಇಲ್ಲ, ಜ್ಞಾನ ಇಲ್ಲ, ಅವರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಪುರಾಣ ಅರ್ಕೋ ಅಧುನಾ ಉದಿತ. ಈ ಪುರಾಣ, ಈ ಭಾಗವತ ಪುರಾಣವು ಹೇಗೆ ಒಂದು ಸೂರ್ಯನು ಅದು ಉದಯವಾದಾಗ ಎಲ್ಲ ರಾತ್ರಿಯ ಅಂಧಕಾರ ಅಜ್ಞಾನ ಹೋಗುತ್ತೆ, ಎಲ್ಲ ಭೂತ ಪ್ರೇತಗಳೆಲ್ಲ ಓಡಿ ಹೋಗ್ತಾರೆ. ಅದೇ ರೀತಿಯಲ್ಲಿ ಈ ಭಾಗವತವನ್ನೋದು ಕಲಿಯುಗ ಜನರಿಗೆ ಮಾರ್ಗದರ್ಶನ ಕೊಡುತ್ತೆ ಅಂತ ವೇದವ್ಯಾಸರು ಹೇಳ್ತಾರೆ. ಸೊ ಹಾಗೆ ನಮಗೆ ಏನ್ ಬೇಕೋ ಅಲ್ಲಿ ಭಗವಂತನ ಇಟ್ಟಿದ್ದಾರೆ, ಅದಿಟ್ಟಿದ್ದಾರೆ. ಇಲ್ಲಾಂದ್ರೆ ಅದು ಬೇಕು, ಆ ಪುಸ್ತಕ ಏನಿದೆ, ಆ ಪುರಾಣ ಏನಿದೆ, ಆ ಒಂದು ವೇದ ಎಷ್ಟೋ ಇದೆ. ಸೊ ಮುಖ್ಯವಾಗಿ ಅದಕ್ಕೆ ಚೈತನ್ಯ ಮಹಾಪ್ರಭು ಕೂಡ ಈ ಅಮಲ ಪುರಾಣ ಇದನ್ನ ಇನ್ಫ್ಯಾಕ್ಟ್ ಚೈತನ್ಯ ಮಹಾಪ್ರಭುಗಳು ಎಷ್ಟು ಮಟ್ಟಿಗೆ ಅಂದ್ರೆ ಈ ವೇದಾಂತ ಸೂತ್ರದ ಬಗ್ಗೆ ಭಾಷೆ ಕೂಡ ನಮ್ಮ ಪರಂಪರೆ ಇರಲಿಲ್ಲ.
ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲವೂ ಇದರ ಸಾರಾಂಶವಾಗಿ ವೇದಾಂತ ಸೂತ್ರ ಅಂತ ವೇದವ್ಯಾಸರು ಬರೆದಿದ್ದಾರೆ. 555 ಸೂತ್ರಗಳಿದೆ, ಫಾರ್ಮುಲಾ. ಇದರಲ್ಲಿ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಂಪೂರ್ಣ ವೇದದ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೋದು. ಮತ್ತೆ ಫಾರ್ಮುಲಾ ಕೋಡ್ಸ್, ಒಂದು ಚಿಕ್ಕ ಚಿಕ್ಕ ಸೂತ್ರಗಳು 2-3 ಪದಗಳಲ್ಲೇ. ಮೊದಲ ಸೂತ್ರ ಏನು ಅಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಏನಂತ ಅಂದ್ರೆ ನಾವೀಗ ಅಥೋ ಈಗ ಮನುಷ್ಯ ಜನ್ಮ ಸಿಕ್ಕಿದೆ, ನಾವೇನ್ ಮಾಡ್ಬೇಕು? ಬ್ರಹ್ಮ ಜಿಜ್ಞಾಸ ಮಾಡ್ಬೇಕು. ಬ್ರಹ್ಮ ಜಿಜ್ಞಾಸ ಅಂದ್ರೆ ಭಗವಂತನ ಬಗ್ಗೆ ಚಿಂತನೆ ಮಾಡ್ಬೇಕು. ಇದು ಮೊದಲ ಸೂತ್ರ. ಮನುಷ್ಯರಿಗೆ ಮುಖ್ಯ ಕರ್ತವ್ಯ ಏನು ಅಂದ್ರೆ ಮನುಷ್ಯ ಜನ್ಮದಲ್ಲಿ ಭಗವಂತನ ವಿಶ್ಲೇಷಣೆ ಮಾಡೋದು. ಇದು 3 ಪದಗಳು ಅಷ್ಟೇ, ಅಥಾತೋ ಬ್ರಹ್ಮ ಜಿಜ್ಞಾಸ. ಮತ್ತೆ ಎರಡನೇದು ಯಾವ್ದು? ಬ್ರಹ್ಮನ್ ಅಂದ್ರೆ ಯಾರು? ಬ್ರಹ್ಮನ್ ಅಂದ್ರೆ ಪರಮ ಸತ್ಯ. ಅದೇನದು ಅಂದ್ರೆ ಜನ್ಮಾದಿ ಅಸ್ಯತಃ. ಎರಡನೇ ಸೂತ್ರ. ಅವನಿಂದಲೇ ಎಲ್ಲವೂ ಕೂಡ ಬರ್ತಾ ಇದೆ. ಜನ್ಮ ಸೃಷ್ಟಿ ಸ್ತುತಿ ಪ್ರಳಯ, ಜನ್ಮ ಆದಿ ಎಲ್ಲವೂ ಕೂಡ ಅವನಿಂದನೇ ಆಗ್ತದೆ. ಅದು ಕೂಡ ಸಂಕ್ಷಿಪ್ತವಾಗಿ 3 ಪದದಲ್ಲಿ ಹೇಳಿದ್ದಾರೆ. ಸೊ ಹೀಗೆ ವೇದಾಂತ ಸೂತ್ರದಲ್ಲಿ ಎಲ್ಲವೂ ಕೂಡ 3-4 ಪದಗಳಷ್ಟೇ. ಸೊ ಅಷ್ಟರಲ್ಲಿ ಸಂಪೂರ್ಣ ವೇದ ಜ್ಞಾನ ಕೊಟ್ಬಿಟ್ಟಿದ್ದಾರೆ. ಸೊ ಇದು ನಮಗೆ ನಾವು ನೋಡೋ ಆಚಾರ್ಯರು, ಇತ್ತೀಚೆಗೆ ಶಂಕರಾಚಾರ್ಯರು ಅವರು ಇದ್ರ ಬಗ್ಗೆ ಭಾಷ್ಯ ಬರೆದಿದ್ದಾರೆ. ಮತ್ತೆ ರಾಮಾನುಚಾರ್ಯ ಭಾಷ್ಯ ಬರೆದಿದ್ದಾರೆ, ಮಧ್ವಾಚಾರ್ಯ ಭಾಷ್ಯ ಬರೆದಿದ್ದಾರೆ. ಯಾಕಂದ್ರೆ ಅವ್ರು ಏನು ಬರೆದ ಒಂದು ಕೃತಿ, ಬರೆದ ಒಂದು ತತ್ವ ವೇದಾಂತ ಸೂತ್ರಕ್ಕೆ ಅನುಗುಣವಾಗಿರ್ಬೇಕು. ವೇದಾಂತ ಅಂದ್ರೆ ವೇದಗಳ ಅಂತ ಎಲ್ಲ ನಿರ್ಣಯ ಆಗಿದೆ, ಅದು ಸಾರಾಂಶವಾಗಿ ವೇದವ್ಯಾಸರು ಕೊಟ್ಟಿದ್ದಾರೆ. ಆ ವೇದಾಂತವನ್ನು ಬರೆದಾಗ ಅವರ ಸಮಕಾಲೀನರಾದ ಎಷ್ಟೋ ಋಷಿ ಮುನಿಗಳಿದ್ದರಂತೆ. ಗೌತಮ, ಕನಾಡ, ಯಾರ್ಯಾರೋ ವೇದವ್ಯಾಸರು ಬರೆದಾಗ ಬರೆದ ಮೇಲೆ ಅವರೆಲ್ಲರೂ ಕೂಡ ಅವರ ಎಲ್ಲ ವಾದಗಳೆಲ್ಲ ಅದು ತಪ್ಪು ವಾದಗಳು ಅಂತ ಅದು ಇದಾಯ್ತು, ಪ್ರೂವ್ ಆಯ್ತು, ಸಾಕ್ಷಿ ಆಯ್ತು. ಯಾಕಂದ್ರೆ ವೇದಾಂತ ಸೂತ್ರದಲ್ಲಿ ಅವ್ರು ಅಷ್ಟೊಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂದ್ರೆ ವೇದದ ಜ್ಞಾನ ಅದು ಎಲ್ಲರೂ ಕೂಡ ಭಗವಂತನು ಸಾಕಾರ ರೂಪಿ, ಭಗವಂತನ ಭಕ್ತಿ ಮಾಡೋದೇ ಮುಖ್ಯವಾದ ಉದ್ದೇಶ ಅಂತ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ. ಇಲ್ಲಾಂದ್ರೆ ಈ ಋಷಿಮುನಿಗಳ ಅವರು ಕೂಡ ವೇದಗಳ ಒಂದೊಂದು ಭಾಗ ತೆಗೆದುಕೊಂಡು ಅವರವರ ಒಂದು ಸಿದ್ಧಾಂತವನ್ನೇ ಮಂಡಿಸುತ್ತಿದ್ರು. ನಿರ್ವಿಶೇಷವಾದ ಈ ರೀತಿಯೆಲ್ಲ ನಾವು ಕೇಳ್ತೇವೆ ನಾವು. ಆದ್ರೆ ವೇದವ್ಯಾಸರು ಬರೆದ ಮೇಲೆ ವೇದಾಂತವನ್ನು ಎಲ್ಲರೂ ಕೂಡ ಒಪ್ಕೊಂಡ್ರು. ಸೊ ನಮ್ಮ ಸನಾತನ ಧರ್ಮದಲ್ಲಿ ಇದರ ನಂತರ ಬಂದ ಆಚಾರ್ಯರೆಲ್ಲರೂ ಕೂಡ ನಾವು ಈ ವೇದವ್ಯಾಸರು ಕೊಟ್ಟ ವೇದಾಂತ ಸೂತ್ರದ ಅನುಗುಣವಾಗಿಯೇ ನಾವು ಪ್ರತಿಪಾದಿಸಿದ್ದೇವೆ, ನಾವೇನು ಸ್ವಂತವಾಗಿ ಪ್ರತಿಪಾದಿಸಿಲ್ಲ ಅಂತ ಹೇಳೋದಕ್ಕೆ ಅವ್ರು ಭಾಷ್ಯಗಳು ಬರೆದರು. ಈಗ ಶಂಕರಾಚಾರ್ಯರು ಶಾರೀರಿಕ ಭಾಷ್ಯ ಅಂತ ಬರೆದರು ವೇದಾಂತ ಸೂತ್ರ ಅನುಗುಣವಾಗಿ. ನಂತರ ಬಂದ ಮಧ್ವಾಚಾರ್ಯರು ಭಾಷ್ಯ ಬರೆದು ಇದು ಶಂಕರಾಚಾರ್ಯರು ಬರೆದ ಭಾಷ್ಯ ಎಷ್ಟು ತಪ್ಪುಗಳು ನೋಡ್ಬೋದು ಅಂತ ಅದು ತೋರಿಸಿದ್ರು. ಹಾಗೆ ಅವ್ರ ಮಧ್ವಾಚಾರ್ಯರು ನಾನು ಕೊಟ್ಟಿರೋ ಭಾಷ್ಯ ಇದು ವೇದವ್ಯಾಸ ಬರೆದ ವೇದಾಂತ ಸೂತ್ರಕ್ಕೆ ಅನುಗುಣವಾಗಿ ಅಂತ ತೋರಿಸ್ಕೊಂಡ್ರು. ಹಾಗೆ ಜನರು ಎಲ್ಲರೂ ಒಪ್ಪಿದ್ರು. ಮಧ್ವಾಚಾರ್ಯರು ಬರೆದ ಮೇಲೆ ಎಲ್ಲ ಜನರು ಈ ತರ ಅದ್ವೈತವಾದ ತತ್ವದಿಂದ ಅವರು ದ್ವೈತ ತತ್ವಕ್ಕೆ ಬರೆದ. ಮತ್ತೆ ಅದೇ ರೀತಿ ರಾಮಾನುಚಾರ್ಯರು ಕೂಡ ವಿಶಿಷ್ಟಾದ್ವೈತ ಅಂತ ಬರೆದದ್ದು. ವಿಶಿಷ್ಟಾದ್ವೈತ ಅದು ಕೂಡ ಭಗವಂತನ ಭಕ್ತಿಯನ್ನೇ ಇದು ಪ್ರತಿಪಾದಿಸುವ ಒಂದು ಸಿದ್ಧಾಂತ. ಸ್ವಲ್ಪ ವ್ಯತ್ಯಾಸ ಇದು. ವಿಶಿಷ್ಟಾದ್ವೈತ, ದ್ವೈತ, ಶುದ್ಧ ಅದ್ವೈತ, ಕೇವಲ ಅದ್ವೈತ, ಇದರ ಒಂದು ತತ್ವಗಳಿದೆ. ಈ ಆಚಾರ್ಯರು ಯಾರು ಬರೆದ್ರು, ಅವರು ಪ್ರಚಾರ ಮಾಡಿದ್ರು, ಅವ್ರು ಮಂಡಿಸಿದ ತತ್ವಗಳು ವೇದಾಂತ ಸೂತ್ರಕ್ಕೆ ಅನುಗುಣವಾಗಿದೆ ಅಂತ ಅವರು ಬರೆದದ್ದು ಅದನ್ನ. ಸೊ ಈ ಭಾಗವತ ಅನ್ನೋದು ಈ ವೇದಾಂತ ಸೂತ್ರ ಭಾಷ್ಯವಾದ ಇದು ಮೂಲ ಭಾಷ್ಯ ಅಂತ ನಾವು ನೋಡ್ತೇವೆ. ಈಗ ಮೊದಲ ಶ್ಲೋಕನ ನಾವು ನೋಡಿದ್ದೇನು, ಓಂ ನಮೋ ಭಗವತೆ ವಾಸುದೇವಾಯ ಜನ್ಮಾದಸ್ಯಯತೋ ಅನ್ವಯಾತ್ ಇತರತಶ್ಚ. ಆ ಜನ್ಮಾದಸ್ಯಯತ ಅಂತ ಎರಡನೇ ವೇದಾಂತ ಸೂತ್ರ ಏನಿದೆ ಅದರಿಂದನೇ ಶುರು ಮಾಡ್ತಾ ವೇದವ್ಯಾಸರು ಈ ಭಾಗವತವನ್ನು ಹೇಳ್ತಾರೆ. ಅಂದ್ರೆ ಈ ಭಾಗವತ ಅನ್ನೋದು ಈ ವೇದಾಂತ ಸೂತ್ರದ ಮೇಲೆ ಮೂಲ ಭಾಷ್ಯ, ಯಾರು ಸಾಕ್ಷಾತ್ ವೇದವ್ಯಾಸ ಬರೆದ ಭಾಷ್ಯ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಅವತರಿಸಿದಾಗಲ ಈ ಭಾಗವತದ ವೇದಾಂತ ಸೂತ್ರದ ಮೇಲೆ ಪ್ರತ್ಯೇಕ ಭಾಷ್ಯವನ್ನು ಬರೀಲಿಲ್ಲ. ಇನ್ನೊಂದು ಈ ಭಾಗವತವೇ ಇದೆ, ಇದೇ ಭಾಷ್ಯ. ವೇದಾಂತ ಸೂತ್ರ ಏನ್ ಬರೆದಿದ್ದಾರೆ ವೇದವ್ಯಾಸರು ಅದರ ಭಾಷ್ಯವೇ ಇದು. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಬ್ರಹ್ಮಸೂತ್ರ ಭಾಷ್ಯಂ ಅಂತ ಹೇಳ್ತಾರೆ ಭಾಗವತವನ್ನು. ಶ್ರೀಮದ್ ಭಾಗವತ್ ಪುರಾಣ ಒಂದು ವೇದವ್ಯಾಸರು ಬರೆದ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರ ಭಾಷ್ಯ ಅಂತ ಹೇಳ್ತಾರೆ. ಸೊ ಹಾಗೆ ಪ್ರತ್ಯೇಕವಾಗಿ ಬರೆದಿರಲಿಲ್ಲ. ಸೊ ಕಾಲ ಸಮಯದಲ್ಲಿ ಏನಾಗುತ್ತೆ, ಅದಕ್ಕೊಂದು ಚರಿತ್ರೆ. ನಮ್ಮ ಗುರುಶ್ರೀ ಪರಂಪರೆಯಲ್ಲಿ ಒಂದು 17ನೇ 18ನೇ ಶತಮಾನ ಚೈತನ್ಯ ಮಹಾಪ್ರಭು ನಂತರ 200-300 ವರ್ಷಗಳ ನಂತರ ಒಂದು ಎಲ್ಲಿ ಅಂದ್ರೆ ಜೈಪುರದಲ್ಲಿ ರಾಧಾಕೃಷ್ಣ ಪೂಜೆ ನಡೀತಾ ಇರುತ್ತೆ. ರಾಧಾ ಗೋವಿಂದ ಈಗಲೂ ಕೂಡ ಇದೆ ಜೈಪುರಿನಲ್ಲಿ ಫೇಮಸ್ ದೇವಸ್ಥಾನ, ಗೋವಿಂದಾಜಿ ದೇವಸ್ಥಾನ. ನಾವು ಉತ್ತರ ಭಾರತಕ್ಕೆ ಹೋದಾಗ ನಾವು ರಾಧಾ ಗೋವಿಂದ ದೇವಸ್ಥಾನ ನೋಡಿದ್ವಿ ಬೃಂದಾವನದಲ್ಲಿ, ಒಂದು ದೊಡ್ಡ 3 ಅಂತಸ್ತಿನ ದೇವಸ್ಥಾನ. ಅಲ್ಲಿ ಮೂರ್ತಿ ಇದ್ದದ್ದು. ಅಲ್ಲಿ ಒಂದು ಸಮಯದಲ್ಲಿ ಔರಂಗಜೇಬ್ ಯಾವಾಗ 17ನೇ ಶತಮಾನದಲ್ಲಿ ಅವ್ರು ನೋಡಿದ್ರಂತೆ, ಅಷ್ಟು ವೈಭವವಾಗಿ ವಿಜೃಂಭಣೆಯಾಗಿ ಪೂಜೆ ನಡೀತಾ ಇದೆ ಅಂತ ಅವ್ರು ಆಗ್ರಹದಿಂದ ನೋಡಿದಂತೆ.
ಆಗ್ರಾ ಎಷ್ಟು ದೂರ ಇದೆ, ಬೃಂದಾವನ್ಗೆ 70 ಕಿಲೋಮೀಟರ್ ಇದೆ. ಅಷ್ಟು ದೂರದಲ್ಲಿ ನೋಡಿ ಅವರಿಗೆ ಒಂದು ದ್ವೇಷ ಬರುತ್ತೆ, ಇದೇನು ಹಿಂದೂ ದೇವಾಲಯಗಳು ಇಷ್ಟು ರೀತಿಯ ಇದು ನಡೀತಾ ಇದೆ ಅಂತ. ಅವನು ಆಜ್ಞೆ ಕೊಟ್ಟದ್ದು ಅದನ್ನ ನಾಶ ಮಾಡಿ ಅಂತ. ಅವನ ಆಜ್ಞೆ ಕೊಟ್ಟಾಗ ಆ ಭಕ್ತರಿಗೆ ಯಾರೋ ಮತ್ತೆ ತಿಳಿಸ್ಕೊಡ್ತಾರೆ, ಈ ತರ ಅವನ ಸೈನ್ಯ ಕಳಿಸ್ತಾ ಇದ್ದಾನೆ ಅಂತ. ಆ ಗೋವಿಂದ ದೇವರನ್ನ, ರಾಧಾ ಗೋವಿಂದರನ್ನ ಕರ್ಕೊಂಡು ಆ ಜೈಪುರ ರಾಜನು ಅವನ ಒಂದು ಅರಮನೆ ಒಳಗೆ ಸ್ಥಾಪನೆ ಮಾಡಿದ್ದಾನೆ. ಈಗಲೂ ಕೂಡ ಅದು ಜೈಪುರ್ನಲ್ಲಿ ಆ ಪ್ಯಾಲೇಸ್ ಒಳಗೆ ಅದು ಗೋವಿಂದಾಜಿ ಟೆಂಪಲ್. ಸೊ ಅದು ತೆಗೆದುಕೊಂಡು ಹೋದ ಮೂರ್ತಿ. ಸೊ ಅದರ ನಂತರ ಜೈಪುರ ರಾಜನು ಅಷ್ಟು ಇದಾಗಿ ಭಗವಂತನ ಸೇವೆ ಮಾಡ್ತಾ ಇರ್ತಾನೆ. ಮತ್ತೆ ಒಂದು 17ನೇ ಶತಮಾನ ಇದರಲ್ಲಿ 17ನೇ ಶತಮಾನ ಈ ಔರಂಗಜೇಬನ ಕಾಲ ಆಗಿ ಜೈಪುರಲ್ಲಿ ಪೂಜೆ ನಡೆಯುವಾಗ ಅಲ್ಲಿ ಪಂಡಿತರ ಮಧ್ಯೆ ಒಂದು ಸಮಸ್ಯೆ ಆಗುತ್ತಂತೆ. ಏನ್ ಸಮಸ್ಯೆ ಅಂದ್ರೆ, ನಾವು ಗೋವಿಂದನ ಪೂಜೆ ಮಾಡಬೇಕು, ಕೃಷ್ಣನೇ ಅವನು. ಅದೇ ರಾಧಾರಾಣಿ ಇದು ಇಲ್ಲ, ಪೂಜೆ ಇದು ಶಾಸ್ತ್ರೋಕ್ತವಲ್ಲ ಇದು ಅಂತ ಅವರೆಲ್ಲರೂ ಒಂದು ಪಂಗಡದ ರಾಮಾನಂದಿ ಅಂತ ಹೇಳ್ತಾರೆ, ರಾಮಾನುಜಾಚಾರ್ಯರ ಇದರಲ್ಲಿ ಅನುಯಾಯಿಗಳು, ವೈಷ್ಣವರೇ. ಆದರೆ ಅವರು ಈ ತರ ಪೂಜೆ ಮಾಡಬಾರ್ದು ಅಂತ, ಇದು ನಾವು ಕೇವಲ ಕೃಷ್ಣ ಪೂಜೆ ಮಾಡಬೇಕು, ಇದನ್ನು ಬೇರೆ ಬೇರೆ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಅವರು ಹೇಳಿದಾಗ, ಟೈಮ್ ಆಗ್ತಾ ಇದೆ ಇವತ್ತು, ಓಕೆ ಕಂಪ್ಲೀಟ್ ಮಾಡ್ತಾರೆ. ಸೊ ಅವ್ರು ಹೇಳಿದಾಗ ಅಲ್ಲಿ ಎಲ್ಲ ಭಕ್ತರಿಗೂ ತುಂಬ ಬೇಸರ ಆಗುತ್ತೆ, ಇದೇನಿದು ಕೃಷ್ಣನ ಪೂಜೆ ಮಾಡ್ತಾ ಇದ್ದೇವೆ, ಆದರೆ ರಾಧಾರಾಣಿಯನ್ನ ಪೂಜೆ ಮಾಡಬಾರ್ದ, ನಾವು ಅವ್ರನ್ನ ಬೇರೆ ಬೇರೆ ಮಾಡ್ಬೇಕಾ, ವಿಭಿನ್ನವರಾಗಿ ಮಾಡ್ಬೇಕಾ, ಇದು ಅಪರಾಧ ಇದು ಅಂತ. ಆಗ ಅವರು ಆ ಸಂದೇಶವನ್ನು ಒಬ್ಬರು ಆಚಾರ್ಯರು ವಿಶ್ವನಾಥ ಚಕ್ರವರ್ತಿನವ್ರಿಗೆ ತಲುಪಿಸ್ತಾರೆ. ಅವರು ಬೃಂದಾವನದಲ್ಲಿ ದೊಡ್ಡ ಆಚಾರ್ಯ ವಿಶ್ವನಾಥ ಚಕ್ರವರ್ತಿ. ಅದೇ ಅವ್ರಿಗೆ ತುಂಬ ವಯಸ್ಸಾಗಿರುತ್ತೆ ಆ ಸಮಯಕ್ಕೆ. ಅವರು ಅವ್ರ ಶಿಷ್ಯರನ್ನು ಕಳಿಸ್ತಾರೆ. ಶಿಷ್ಯರು ಬಲದೇವ ವಿದ್ಯಾಭೂಷಣ ಅಂತ. ಸೊ ಅವರು ಆ್ಯಕ್ಚುಲಿ ನೋಡಿದ್ರೆ ಬಲದೇವ ವಿದ್ಯಾಭೂಷಣ ಮೊದಲಿಗೆ ಅವರು ಇಲ್ಲಿ ಶುರು ಮಾಡಿದ್ದವರು ದೀಕ್ಷೆ ತಗೊಂಡು ಇಲ್ಲಿಂದಾನೆ, ನಮ್ಮ ಉಡುಪಿ ಇದರಿಂದಾನೆ. ಮತ್ತೆ ನಮ್ಮ ಗೌಡಿಯ ಮಠದ ಇದರಲ್ಲಿ ಗೌಡಿ ಸಂಪ್ರದಾಯದಲ್ಲಿ ಅವರು ಇದಾಗಿ ದೊಡ್ಡ ಆಚಾರ್ಯರಾಗಿದ್ದಾರೆ ಅವರು. ಸೊ ಇಲ್ಲಿಂದಾನೇ ಶುರು ಮಾಡಿದ್ದವರು. ಆದರೆ ಅವರು ಕಳಿಸಿದಾಗ ಅವ್ರು ಬಂದು ಈ ಪಂಡಿತರಿಗೆ ಹೇಳ್ತಾರೆ, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ನಿಮಗೆಲ್ಲ ಇದನ್ನು ಉತ್ತರಿಸ್ತೇನೆ ಅಂತ. ಯಾಕಂದರೆ ಅವ್ರು ಹೇಳೋದು, ನಿಮ್ಮ ಪರಂಪರೆಯಲ್ಲಿ ವೇದಾಂತ ಸೂತ್ರದ ಇದಾಗಿ ಭಾಷೆ ಏನು ಬರೆದಿಲ್ಲ ನೀವು. ಪ್ರತಿಯೊಂದು ವೈಷ್ಣವ ಸಂಪ್ರದಾಯದಲ್ಲೂ ವೇದಾಂತ ಸೂತ್ರದ ಅನುಗುಣವಾಗಿ ಒಂದು ಭಾಷೆ ಬರೆದಿದ್ದಾರೆ. ಮತ್ತೆ ಅವರು ಮಾಡಿರುವ ಒಂದು ಧರ್ಮ ವಿಚಾರಗಳು, ಪೂಜಾ ಪುರಸ್ಕಾರಗಳು ಅದು ಶಾಸ್ತ್ರದ ಪ್ರಕಾರ ಇದೆ ಅಂತ ಅವರು ಉಲ್ಲೇಖ ಕೊಟ್ಟಿದ್ದಾರೆ. ನೀವೇನು ಕೊಟ್ಟಿಲ್ಲ ಅಲ್ಲ ನೀವು. ಇವ್ರು ಹೇಳ್ತಾರೆ, ಇಲ್ಲ ಭಾಗವತವೇ ಮೂಲ ಭಾಷೆ ಅಂತ. ಅದು ವೇದವ್ಯಾಸರು ಕೊಟ್ಟದ್ದು, ಆದರೆ ನಿಮ್ಮ ಇದರಲ್ಲಿ ಪರಂಪರೆಯಲ್ಲಿ ಯಾರು ಕೊಟ್ಟಿಲ್ಲ. ನೀವು ಅದು ಶಾಸ್ತ್ರದಿಂದ ಉಲ್ಲೇಖ ಕೊಡ್ಬೇಕು, ನೀವು ಎವಿಡೆನ್ಸಸ್ ಕೊಡಬೇಕು. ಅದು ಕೊಟ್ಟ ಮೇಲೆ ನೀವು ಈ ಆಚರಣೆ ನಾವು ಒಪ್ತೇವೆ ಅಂತ. ಸೊ ಹೇಳ್ತಾರೆ. ಅದರ ನಂತರ ಅವರು ಆಚಾರ್ಯರು ಗೋವಿಂದ ಭಾಷ್ಯ ಅಂತ ಬರೀತಾರೆ ಈ ವೇದಾಂತ ಸೂತ್ರದ ಬಗ್ಗೆ. ಸೊ ಆ ಗೋವಿಂದ ಭಾಷ್ಯ ಅನ್ನೋದು ಅಷ್ಟು ಚಿಕ್ಕ ಸಮಯದಲ್ಲಿ ಬರೀತಾರೆ ಅಂದರೆ, ಹೇಳ್ತಾರೆ ಅಷ್ಟು ಸಮಯದಲ್ಲಿ ಒಂದು ರೆಕಾರ್ಡ್ ಅಂತ ಹೇಳ್ತಾರೆ. ಅದರ ನಂತರ ಆ ಪಂಡಿತರು ಯಾರು ಜೈಪುರ್ ರಾಜರ ಪಂಡಿತರು ಇರ್ತಾರೆ, ಅವರ ವಾದದಲ್ಲಿ ಅವ್ರಿಗೆ ತೋರಿಸ್ತಾರೆ, ನೋಡಿ ಇದು ನಾನು ಭಾಷೆ ಬರೆದಿದ್ದೇನೆ, ಮತ್ತು ಈ ಭಾಷೆ ಬರೆದಿದ್ದಾರೆ ಅಂದರೆ ಈ ಭಾಷೆಯಲ್ಲಿ ಒಂದೊಂದು ಇದು ಕೊಡ್ತಾರೆ, ಎವಿಡೆನ್ಸ್. ಈ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ಈ ಪುರಾಣದಲ್ಲಿ ಹೇಳಿದ್ದಾರೆ, ಈ ವೇದಗಳಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಅವ್ರು ಮತ್ತೆ ಈ ರಾಧಾಕೃಷ್ಣ ಇದು ಉನ್ನತವಾದದ್ದು. ಇದು ಕೇವಲ ರಾಧಾರಾಣಿ ಕೃಷ್ಣ ಇದು ಶಕ್ತಿ ಅಂತಾನೆ ಅಲ್ಲ, ಅವರು ಈ ಪೂಜೆ ಮಾಡೋದೇ ಎಲ್ಲ ಪೂಜೆಗಳಿಗಿಂತ ಉನ್ನತವಾದಂಥ ಶಾಸ್ತ್ರೋಕ್ತವಾಗಿ ತೋರಿಸ್ತಾರೆ. ಆಮೇಲೆ ಎಲ್ಲರೂ ಕೂಡ ಒಪ್ಪಿ ಮತ್ತೆ ಅವರು ಅಲ್ಲಿ ರಾಧಾ ಗೋವಿಂದ ಮತ್ತೆ ಆ ಮೂರ್ತಿಯನ್ನು ಪೂಜೆಯನ್ನು ಮತ್ತೆ ಅವರು ಜೈಪುರ ರಾಜನ ಸ್ವೀಕರಿಸ್ತಾರೆ. ಆಕ್ಚುಲಿ ಅವ್ರು ಜೈಪುರ ರಾಜ ಭಕ್ತನು, ಆದರೆ ಅವರು ಆ ರಾಜ ಪಂಡಿತರು ಒಂದು ರೀತಿ ಹೇಳಿದಾಗ ಅವನಿಗೆ ಬೇಸರ ಆಗುತ್ತೆ, ಹೇಗೆ ಈಗ ನಿಲ್ಲಿಸೋದು ಅಂತ. ಮತ್ತೆ ಇವರು ಬಂದು ಅದನ್ನ ಗೋವಿಂದ ಭಾಷ್ಯ ಅಂತ ಕೊಟ್ಟು ಅದು ಶಾಸ್ತ್ರೋಕ್ತವಾಗಿದೆ ಅಂತ ದೃಢೀಕರಿಸ್ತಾರೆ. ಅದನ್ನು ಕೇಳ್ತೇವೆ. ಎನಿವೆ ಆಯ್ತು, ಇವತ್ತು ಟೈಮ್ ಕೂಡ ಆಯ್ತು. ಹರೇ ಕೃಷ್ಣ.